ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ವಿದ್ಯಾರ್ಥಿ ಜೀವನದಲ್ಲಿ 10ನೇ ತರಗತಿಯ ನಂತರ ಅವರ ಜೀವನ ಅನ್ನುವಂಥದ್ದು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ಪಡೆದುಕೊಳ್ತದೆ. ಯಾವ ಸಬ್ಜೆಕ್ಟ್ ಅನ್ನ ತಗೊಂಡು ಮುಂದೆ ಹೋಗ್ಬೇಕು ಅಥವಾ ಯಾವ ಸಬ್ಜೆಕ್ಟ್ ತಗೊಂಡ್ರೆ ನಮ್ಮ ಜೀವನ ಉತ್ತಮವಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ಅವ್ರು ಯೋಚನೆ ಮಾಡ್ತಾರೆ. ಸಾಕಷ್ಟು ಜನರ ಜೊತೆ ಅವರು ಚರ್ಚೆಯನ್ನ ಮಾಡಿ ನಂತರ ಅವರು ಒಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ಆ ಸಬ್ಜೆಕ್ಟ್ ಅಲ್ಲೇ ಅವ್ರ ಮುಂದೆ ಹೋಗಿ ಅದರಲ್ಲಿ ಒಂದು ರ್ಯಾಂಕ್ ಅನ್ನ ತಗೊಂಡು ಅವರು ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾರೆ. ಅದೇ ರೀತಿ ಇವತ್ತಿನ ನಮ್ಮ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ತ್ರಿಷಾ ಕ್ಲಾಸಸ್ ನಲ್ಲಿ ಸಿಎ ಫೌಂಡೇಶನ್ ಮಾಡಿ ಆಲ್ ಇಂಡಿಯಾ ರ್ಯಾಂಕ್ ನಲ್ಲಿ 31ನೇ ರ್ಯಾಂಕ್ ಅನ್ನ ಗಳಿಸಿರುವಂತಹ ರಮ್ಯಾ ರಾವ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅದರ ಜೊತೆಗೆ ತ್ರಿಷಾ ಕ್ಲಾಸಸ್ ನ ಪ್ರಾಂಶುಪಾಲರಾದಂತಹ ಅನಂತ್ ಭಟ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹಾಗಾದ್ರೆ ಬನ್ನಿ, ಇವತ್ತಿನ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತ್ರಿಷಾ ಕ್ಲಾಸಸ್ ವಿಶೇಷ ಕಾರ್ಯಕ್ರಮದಲ್ಲಿ ಇವರ ಒಂದು ಸಾಧನೆಗೆ ಯಾವ ರೀತಿ ಸ್ಫೂರ್ತಿ ಆಯಿತು, ಸಿಎ ಫೌಂಡೇಶನ್ ಅಂದ್ರೆ ಏನು, ತ್ರಿಷಾ ಕ್ಲಾಸಸ್ ಅಂದ್ರೆ ಏನು, ಇದೆಲ್ಲದರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಕೂಡ ಸ್ವಾಗತ. ಮೊದಲನೇದಾಗಿ ರಮ್ಯಾ ರಾವ್ ಅವರಿಗೆ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ನಲ್ಲಿ 31ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದೀರಾ. ಮೊದಲನೇದಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನ ನೀವು ಎಲ್ಲಿ ಪ್ರಾರಂಭ ಮಾಡಿದ್ರಿ? ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಪ್ರಾರಂಭವಾಯಿತು? ಮ್ಯಾಮ್, ನಾನು LKG ಇಂದ ಸೆಕೆಂಡ್ PU ವರೆಗೆ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಕಲ್ತದ್ದು, ಕೊಡಿಯಲ್ ಬೈಲ್. LKG ಅದು CBSE ಶಾಲೆ. LKG ಇಂದ 10th ಸ್ಟ್ಯಾಂಡರ್ಡ್ ಶಾರದಾ ವಿದ್ಯಾಲಯ ಅಂಡ್ ಫಸ್ಟ್ PU ಮತ್ತೆ ಸೆಕೆಂಡ್ PU ಶಾರದಾ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಓಕೆ, ನೀವು ಪ್ರಥಮ PUC ಮತ್ತೆ ದ್ವಿತೀಯ PUC ಅಲ್ಲಿ ಯಾವ ಒಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರಿ? ನಮಗೆ ಅಂದ್ರೆ ಆಪ್ಷನ್ ಕಾಲೇಜಲ್ಲಿ ಇದ್ದದ್ದು ಕಾಮರ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತೆ ಬೇಸಿಕ್ ಮ್ಯಾಥ್ಸ್. ನಂಗೆ CA ಮಾಡ್ಲಿಕ್ಕೆ ಬೇಸಿಕ್ ಮ್ಯಾಥ್ಸ್ ತಕೊಂಡ್ರೆ ಸುಲಭ ಆಗ್ತದೆ ಅಂತ ಹೇಳಿದ್ರು. ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ CA ಅಲ್ಲಿ ಬರುದಿಲ್ಲ, ಫಸ್ಟ್ CA ಫೌಂಡೇಶನ್ಗೆ ಅದು ಬರುದಿಲ್ಲ. ಹಾಗಾಗಿ ಬೇಸಿಕ್ ಮ್ಯಾಥ್ಸ್ ಸ್ಟ್ಯಾಟಿಸ್ಟಿಕ್ಸ್ ಕಾಂಬಿನೇಷನ್ ಒಳ್ಳೇದು, ನಮಗೆ ಅದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಅದಕ್ಕೆ ನಾನು ನನ್ನ ಕಾಂಬಿನೇಷನ್ ಇದ್ದದ್ದು BA SBM ಅಂತ, ಅಂದ್ರೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಬೇಸಿಕ್ ಮ್ಯಾಥ್ಸ್ ಅಂತ. ಓಕೆ, ಇವಾಗ ನಿಮ್ಮ ಒಂದು CA ಅಲ್ಲಿ ನಾನು 31st ರ್ಯಾಂಕ್ ಅನ್ನ ಪಡ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿದ್ ಹೇಗೆ? ಅಥವಾ ನಿಮ್ಮ ಒಂದು ಮೊದಲನೇ ರ್ಯಾಂಕ್ ಅನ್ನ ನೋಡಿದವ್ರು ಯಾರು, ನಿಮಗೆ ಹೇಗೆ ತಿಳಿಸಿದ್ರು? ಆ ಸಂದರ್ಭದಲ್ಲಿ ನಿಮ್ಮ ಒಂದು ಸಂತೋಷ ಹೇಗೆ ವ್ಯಕ್ತವಾಯಿತು ಅಂತ ತಿಳಿಸಿ. ಅಂದ್ರೆ ನಾವು ಮೊನ್ನೆ ರಿಸಲ್ಟ್ ನೋಡಿದ್ವಿ, ಆಗ ನನಗೆ ಗೊತ್ತಿರ್ಲಿಲ್ಲ ಅಲ್ಲಿಯೇ ಚೆಕ್ ಮಾಡ್ಬೇಕು ಅಂತ, ಮೆರಿಟ್ ಲಿಸ್ಟ್ ಅದು ಗೊತ್ತಿರ್ಲಿಲ್ಲ. ನಾನು ನೋಡಿದೆ 306 ಇಂದ ಫಸ್ಟಿಗೆ ತ್ರಿಷಾ ಕ್ಲಾಸಸ್ ಇಂದ ಕಾಲ್ ಬಂದಿತ್ತು, ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ. ಆಮೇಲೆ ನಾನು ಚೆಕ್ ಮಾಡಿದ್ದು, ಆಗ 306, ನಂಗೆ 300 ಮೇಲೆ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಮೇಲೆ 306 ತುಂಬಾ ಖುಷಿ ಆಯ್ತು ನನ್ಗೆ. ಒಂದು ಸಬ್ಜೆಕ್ಟ್ ಅಲ್ಲಿ ನಾನು ಅನ್ಕೊಂಡಿಂದ ಹೆಚ್ಚಿ ಬಂದಿತ್ತು, ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ನಾನು ಅನ್ಕೊಂಡಿಂದ ಸ್ವಲ್ಪ ಕಮ್ಮಿ ಬಂದಿತ್ತು. ಆದ್ರೆ 300 ಮೇಲೆ ಬಂದು ಅಂತ ತುಂಬಾ ಖುಷಿ ಆಯ್ತು. ರ್ಯಾಂಕ್ ಇದ್ ವಿಷಯ ಅವತ್ತು ಗೊತ್ತಿರ್ಲಿಲ್ಲ. ನಮ್ಮದು ಮೊನ್ನೆ ಅನೌನ್ಸ್ ಆಗಿತ್ತು ರಿಸಲ್ಟ್. ಮತ್ತೆ ಮರುದಿನ ಕಾಲೇಜಲ್ಲಿ ಒಂದು ಸಣ್ಣ ಸೆಲೆಬ್ರೇಷನ್ ಇಟ್ಟಿದ್ರು. ಆಗ ನನ್ನ ಫ್ರೆಂಡ್ಸ್ ಮತ್ತೆ ಇವರು ಸಹ ತ್ರಿಷಾ ಫ್ಯಾಕಲ್ಟಿ ಎಲ್ಲ ಹೇಳಿದ್ದು, ಅದು ರ್ಯಾಂಕ್ ಮೆರಿಟ್ ಲಿಸ್ಟ್ ಚೆಕ್ ಮಾಡಲ್ಲ ಮಾಡು ಅಂತ ಹೇಳಿದ್ರು. ಮತ್ತೆ ನಾನು ಓಕೆ ನೋಡುವ ಏನು ಚೆಕ್ ಮಾಡಿದೆ, ಪುನಃ ಹಾಗೇನೆ ಹಾಕಿದೆ ರೋಲ್ ನಂಬರ್ ಎಲ್ಲ, ಮೆರಿಟ್ ಲಿಸ್ಟ್. ಆಗ ರ್ಯಾಂಕ್ ನಂಬರ್ 31 ಅಂತ ಬಂತು. ನನಗೆ ಖುಷಿ ಸಹ ಆಯ್ತು, ತುಂಬಾ ಖುಷಿ ಆಯ್ತು. ನನ್ಗಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ ಎಲ್ರಿಗೆ ಖುಷಿ ಆಯ್ತು, ನನ್ನ ಲೆಕ್ಚರರ್ನವರು ಎಲ್ಲರೂ ತುಂಬಾ ಖುಷಿ ಪಟ್ರು. ಮತ್ತೆ ನಾನು ಕೂಡ್ಲೆ ತಂದೆ ತಾಯಿಗೂ ಕೂಡ ಫೋನ್ ಮಾಡಿದೆ, ಅವರಿಗೂ ಖುಷಿ ಆಯ್ತು, ಪ್ರಿನ್ಸಿಪಲ್ಗೂ ಖುಷಿ ಆಯ್ತು. ನನ್ಗೆ ಹೇಳಿದ್ರೆ ಫಸ್ಟ್ ನೋಡಿದಾಗ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು, ಇದು ನಂದೇ ಹೆಸರಾ ಅಥವಾ ಬೇರೆ ಯಾರ್ದು ಹೆಸರು? ಇಲ್ಲ, ಹಾಗೇನಿಲ್ಲ ಮೇಡಮ್, ನಂಗೆ ಖುಷಿ ಆಗಿತ್ತು, ಕನ್ಫ್ಯೂಷನ್ ಏನೂ ಆಗಿಲ್ಲ. ಓಕೆ, ಎಸ್. ಅನಂತ್ ಭಟ್ ಸರ್ ಹತ್ರ ನಾನು ಬರೋದಾದ್ರೆ, ಈ ಒಂದು ತ್ರಿಷಾ ಕ್ಲಾಸಸ್ ಅಂದ್ರೆ ಏನು, ಈ ಒಂದು ಸಂಸ್ಥೆ ಏನು? 1998ರಿಂದ ಇದೊಂದು ಪ್ರಾರಂಭ ಆಗುತ್ತೆ. ಸಣ್ಣ ಮಟ್ಟದಾಗಿ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳ್ತಾ ಬಂದಿದೆ. ಈ ತ್ರಿಷಾ ಕ್ಲಾಸಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ತ್ರಿಷಾ ಕ್ಲಾಸಸ್ ಅನ್ನು ನೀವು ಹೇಳಿದಾಗೆ 1998ರಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ CA ಗೋಪಾಲಕೃಷ್ಣ ಭಟ್ ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಉಡುಪಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವರು ಸ್ಟಾರ್ಟ್ ಮಾಡಿದ ವರ್ಷ ಕೇವಲ 5 ಸ್ಟೂಡೆಂಟ್ಸ್ ಅವರ ಹತ್ರ ತರಬೇತಿಗೆ ಬಂದಿರಿ. ಅಲ್ಲಿಂದ ಈಗ ಸಾಧಾರಣ ಒಂದು 21 ಇಯರ್ಸ್ ಅಲ್ಲಿ ತುಂಬಾ ಕಡೆ ಎಕ್ಸ್ಪಾಂಡ್ ಮಾಡಿದ್ದಾರೆ ಅವರು ತ್ರಿಷಾ ಕ್ಲಾಸಸ್ ಅನ್ನು. ಇದಕ್ಕೆ ಕಾರಣ ಏನಂದ್ರೆ, ಸಾವಿರಾರು ಮಕ್ಕಳನ್ನು ಅವರು CA ಎಜುಕೇಶನ್ ಅಲ್ಲಿ ಟ್ರೈನ್ ಮಾಡಿದ್ದಾರೆ. ನಮ್ಮ ತ್ರಿಷಾ ಕ್ಲಾಸಸ್ ಅಲ್ಲಿ ನಮ್ಮ ವಿಷನ್ ಏನಂದ್ರೆ, ಈ ಕಾಮರ್ಸ್ ಫೀಲ್ಡ್ ಅಂತ ಏನಿದೆ, ಕಾಮರ್ಸ್ ಫೀಲ್ಡ್ ಅಲ್ಲಿ ಯಾವುದೆಲ್ಲ ಪ್ರೊಫೆಷನಲ್ ಕೋರ್ಸಸ್ ಇದೆ
ಅದನ್ನು ನಾವು ಮಕ್ಕಳಿಗೆ ಒಳ್ಳೆಯದಾಗಿ ಕೋಚ್ ಮಾಡಿ ಟ್ರೈನ್ ಮಾಡಿ ಆದಷ್ಟು ಮಕ್ಕಳು ಅದನ್ನು ಉತ್ತೀರ್ಣರಾಗುವಂಥದ್ದು ನಮ್ಮದೊಂದು ಆಬ್ಜೆಕ್ಟಿವ್ ಅದರಲ್ಲಿ. ಹಾಗೆ CA ಇಂದ ಸ್ಟಾರ್ಟ್ ಆಗಿದ್ದು ಈಗ ನಮ್ಮ ತ್ರಿಷಾ ಕ್ಲಾಸಸ್ ಅಲ್ಲಿ CA CS ಕೋಚಿಂಗ್ ಇದೆ, ಕಂಪನಿ ಸೆಕ್ರೆಟರಿ ಕೋಚಿಂಗ್ ಇದೆ, CMA ಅಂತ ಇದೆ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಅದರ ಕೋಚಿಂಗ್ ಇದೆ ಈಗ. ಮತ್ತೆ ತುಂಬಾ ಜನ ನಮ್ಮ BCom ಸ್ಟೂಡೆಂಟ್ಸ್ ಎಲ್ಲ ಒಂದು MBA ಎಂಟ್ರೆನ್ಸ್ ನಾವು ಒಂದು ಕೋಚಿಂಗ್ ಕೊಡಬೇಕು ಅಂತ ಅವರ ಒಂದು ರಿಕ್ವೆಸ್ಟ್ ಇತ್ತು. ಅದಕ್ಕೆ ನಾವು MBA ಎಂಟ್ರೆನ್ಸ್ ಅಲ್ಲಿ ಸಹ ಈಗ ನಾವು ಕೋಚಿಂಗ್ ಕೊಡ್ತೇವೆ. ಸೊ ತ್ರಿಷಾ ಕ್ಲಾಸಸ್ ಅಲ್ಲಿ ಒಂದು ಕಾಮರ್ಸ್ ಫೀಲ್ಡ್ ಅಲ್ಲಿ ಪ್ರೊಫೆಷನಲ್ ಕೋರ್ಸ್ಗೆ ಯಾರಾದ್ರೂ ಕೋಚಿಂಗ್ ಟ್ರೈನಿಂಗ್ ಗೆ ನೋಡ್ತಾರಾದ್ರೆ ನಮ್ಮ ತ್ರಿಷಾ ಕ್ಲಾಸಸ್ ಅಲ್ಲಿ ಯು ಹ್ಯಾವ್ ಆಲ್ ಅಂಡರ್ ಒನ್ ಅಂಬ್ರೆಲಾ. ಸೊ ಯು ಹ್ಯಾವ್ CS, CS, CMA ಅಂಡ್ MBA ಎಂಟ್ರೆನ್ಸ್. MBA ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲೇ ಒಟ್ಟಿಗೆನೆ ನಾವು ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಸಹ ಕೊಡ್ತೇವೆ. ಸೊ ಒಂದು CA ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸ್ಟಾರ್ಟ್ ಆಗಿದ್ದು ಈಗ ಒಂದು ಕಾಮರ್ಸ್ ಅಲ್ಲಿ ಒಂದು ಫುಲ್ ಫ್ಲೆಜ್ಡ್ ಟ್ರೈನಿಂಗ್ ಇದಕ್ಕೆ ನಾವು ಬೆಳೆದಿದ್ದೇವೆ ಈಗ. ಅಂತ ಹೇಳಿದ್ರೆ ಈ ಒಂದು BCom ಸೆಕ್ಷನ್ಸ್ ಅಲ್ಲಿ ಏನಿದೆ ಅದೆಲ್ಲದಕ್ಕೂ ಕೂಡ ಒಂದು ಪ್ರಾಧಾನ್ಯತೆಯನ್ನ ನೀಡುವಂತದ್ದು. ಅದರ ಜೊತೆಗೆ ಈ ಒಂದು CA ಏನು ಉತ್ಪಾದನೆ ಮಾಡುವಂತಹ ಒಂದು ಕಾರ್ಖಾನೆ ಅಂತಾನೆ ಹೇಳ್ಬಹುದು ತ್ರಿಷಾ ಕ್ಲಾಸಸ್ ಅನ್ನ. ಓಕೆ, ಇವಾಗ CA ಕ್ಲಾಸಸ್ ಆಗಿರ್ಬೋದು, CSS ಕ್ಲಾಸಸ್ ಆಗಿರ್ಬೋದು, ಮೊದಲನೇದಾಗಿ ವಿದ್ಯಾರ್ಥಿಗಳು ಬಂದಾಗ ಸೊ ಅವರ ಒಂದು ಇಚ್ಛೆಗೆ ಅನುಸಾರವಾಗಿ ಒಂದು ಕಾಂಬಿನೇಷನ್ ಅನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ನಿಮ್ಮ ಒಂದು ಸಪೋರ್ಟ್ ಹೇಗಿರುತ್ತೆ ಅವರಿಗೆ? ಸೊ ನೀವು ಹೇಗೆ ಅವರಿಗೆ ಗೈಡ್ ಮಾಡ್ತೀರಾ? CA ಕ್ಲಾಸಸ್ ಅಂದ್ರೆ ಏನು? ಸೊ ಇದನ್ನ ಸ್ವಲ್ಪ ತಿಳಿಸ್ಕೊಡಿ. ಈಗ ಇಂಥ ಒಂದು ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ಮಾತಾಡೋದಾದ್ರೆ ನಾವು ನಮ್ಮ ಮಕ್ಕಳಲ್ಲಿ ತುಂಬಾ ಇದು ಕಂಡಿದ್ದೇವೆ. ಏನಂದ್ರೆ ಅವರಿಗೆ ನಾವೊಂದು ಮಿಸ್ಕನ್ಸೆಪ್ಷನ್ ಅಂತ ಇರ್ತದೆ. ಇದರದ್ದು ಮಿಸ್ಕನ್ಸೆಪ್ಷನ್ ಏನಂದ್ರೆ ಯಾರೋ ಏನೋ ಹೇಳ್ತಾರೆ, ಅವರು ಅದನ್ನು ಕೇಳಿ ನಂಬ್ತಾರೆ. ಈಗ ಸೆಕೆಂಡ್ PUC ಅಂತ ಹೇಳಿದ್ರೆ ಒಂದು ಸ್ಟೂಡೆಂಟ್ ಇದು ವಯಸ್ಸು 18 ಇಯರ್ಸ್ ಇರ್ತದೆ. ಸೊ ಅವರಿಗೆ ಈ ಕಾಮರ್ಸ್ ಫೀಲ್ಡ್ ಅಲ್ಲಿ ಯಾವುದೆಲ್ಲ ನನಗೆ ಒಂದು ಕರಿಯರ್ ಮಾಡಬಹುದು ಅದರ ವಿಷಯದಲ್ಲಿ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಇರುವುದಿಲ್ಲ. ಒಂದು ಅದು. ಇನ್ನೊಂದೇನಂದ್ರೆ ನಮ್ಮ ಹತ್ರ ಸ್ಟೂಡೆಂಟ್ ಬಂದಾಗ ಅವನಿಗೆ ಏನೋ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ಬೇಕಂತ ಏನೋ ಒಂದು ಅಬ್ಜೆಕ್ಟಿವ್ ಇಟ್ಟು ಬರ್ತಾನೆ, ಆದ್ರೆ ಅದರದ್ದು ಪೂರ್ಣ ಮಾಹಿತಿ ಇರುವುದಿಲ್ಲ ಅವರಿಗೆ. ಸೊ ನಮ್ಮ ಸಂಸ್ಥೆಯಲ್ಲಿ ಹೇಗಂದ್ರೆ CA ಆಗ್ಲಿ CS ಆಗ್ಲಿ ಅದಕ್ಕೆ ನಾವು ಒಂದು ಓರಿಯೆಂಟೇಶನ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಆ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಲ್ಲಿ CA ಅಲ್ಲಿ ಎಷ್ಟು ಲೆವೆಲ್ ಇದೆ, ಪ್ರತಿಯೊಂದು ಲೆವೆಲ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದೆ, ಅದರ ಪಾಸಿಂಗ್ ಕ್ರೈಟೀರಿಯಾ ಹೇಗೆ, ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಹೇಗೆ ಅಪ್ರೋಚ್ ಮಾಡಬೇಕು, ಅದನ್ನು ಆ ಸಬ್ಜೆಕ್ಟ್ ಅನ್ನು ಕ್ಲಿಯರ್ ಮಾಡೋದಾದ್ರೆ ನೀವು ಹೇಗೆ ಅದರದ್ದು ನೋಟ್ಸ್ ಪ್ರಿಪರೇಷನ್ ಮಾಡಬೇಕು, ಅದರದ್ದು ರಿವಿಷನ್ ಹೇಗೆ ಮಾಡಬೇಕು, ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ಆ CA ಕೋಚಿಂಗ್ ಕೊಡುವಂತ ಫ್ಯಾಕಲ್ಟಿ ಕೂಡ ಎಲ್ಲ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ. ಸೊ ಒಂದು ಸ್ಟೂಡೆಂಟ್ CA ಮಾಡುವಾಗ ಅವನಿಗೆ ಕೂಡ ಏನೋ ಒಂದು ಅಕಾಡೆಮಿಕ್ ಸ್ಟ್ರೆಸ್ ಇರ್ತದೆ. ಆ ಸ್ಟ್ರೆಸ್ ಇಂದ ಹೊರಗೆ ಬರ್ಲಿಕ್ಕೆ ಅವನಿಗೆ ಏನಾದ್ರೂ ಮೋಟಿವೇಶನಲ್ ಸೆಷನ್, ಏನಾದ್ರೂ ಇನ್ಸ್ಪಿರೇಷನಲ್ ಸೆಷನ್ ಬೇಕಾದ್ರೆ ಅಂತ ಆರ್ ಸಾಫ್ಟ್ ಸ್ಕಿಲ್ಸ್ ರಿಲೇಟೆಡ್ ಕೋರ್ಸಸ್ ಏನಾದ್ರು ಅಂತದ್ದು ಕೂಡ ನಾವು ಮಾಡ್ತೇವೆ. ಸೊ ದಟ್ ಒಂದು ಸ್ಟೂಡೆಂಟಿಗೆ ಒಂದು CAದು ತರಬೇತಿ ಅಂತ ಹೇಳಿದ್ರೆ it requires a lot of effort and hard work. And there is every chance that student ಗೆ ಸ್ಟ್ರೆಸ್ ತುಂಬಾ ಆಗಿರಬಹುದು ಅದರಿಂದ. ಸೊ ಕ್ಲಾಸ್ ಅಂತ ಹೇಳಿದ್ರೆ ಆ ಒಂದು ಪ್ರೆಷರ್ ಅಲ್ಲಿ ಅವರು ಕಲಿಬಾರದು, ಬಟ್ ದೇ ಶುಡ್ ಸ್ಟಡಿ ವಿತ್ ಪ್ಲೆಜರ್ ಅಂತ ಈ ಒಂದು ಆಬ್ಜೆಕ್ಟಿವ್ ಅಲ್ಲಿ ನಾವು ಅವರಿಗೆ ಪ್ರಿಪೇರ್ ಮಾಡ್ತೇವೆ. ಎಸ್ ಸರ್, ಇನ್ನು ಈ ಒಂದು ತ್ರಿಷಾ ಕ್ಲಾಸಸ್ ಅಂದ್ರೆ ಏನು, ಜೊತೆಗೆ ರಮ್ಯಾರಾವ್ ಅವರು ಯಾವ ರೀತಿ ಈ ಒಂದು ರ್ಯಾಂಕ್ ಅನ್ನ ಪಡೆದುಕೊಂಡ್ರು, ಅವರು ಮಾಡಿರುವಂತಹ ಒಂದು ಅಚೀವ್ಮೆಂಟ್ಸ್ ಗಳ ಬಗ್ಗೆ ಇನ್ನಷ್ಟು ನಾವು ಮಾಹಿತಿಯನ್ನ ಪಡ್ಕೊಳ್ತೀವಿ ನಿಮ್ಮಿಂದ. ಆದ್ರೆ ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ತ್ರಿಷಾ ಕ್ಲಾಸಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರಮ್ಯಾರಾವ್ ಅವರೇ, ನೀವು ಹೇಳ್ತಾ ಇದ್ರಿ ನಾನು PUC ನಂತರ BCom ಇವಾಗ ಮಾಡ್ತಾ ಇದ್ದೀನಿ, ಅದು ತ್ರಿಷಾ ಕಾಲೇಜಲ್ಲೇ ನಾನು BCom ಅನ್ನ ಮಾಡ್ತಾ ಇದ್ದೀನಿ ಅಂತ. ಈ BCom ಮತ್ತು CA ಫೌಂಡೇಶನ್ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಕಲಿತಾ ಇದ್ದೀರಾ, ಒಂದು ಕಲಿತು 31st ರ್ಯಾಂಕ್ ಅನ್ನ ಕೂಡ ತಗೊಂಡಿದ್ದೀರಾ. ಹೇಗೆ ನಿಮ್ಮ ಒಂದು ಟೈಮ್ ಟೇಬಲ್ ಅನ್ನ ಹೇಗೆ ಹಾಕೊಂಡಿದ್ದೀರಾ ಅಂತ ತಿಳಿಸಿ. ಅಂದ್ರೆ ನಮಗೆ ಕಾಲೇಜಲ್ಲಿ ಬೆಳಗ್ಗೆ BCom ಇತ್ತು, ಫೌಂಡೇಶನ್ ಅಲ್ಲಿ 4:30 ಇಂದ 6:30 ಫೌಂಡೇಶನ್ ಕ್ಲಾಸಸ್ ಇತ್ತು. ಆಮೇಲೆ ಸ್ಯಾಟರ್ಡೆ ಅರೌಂಡ್ 2 ಇಂದ 6 ಅಥವಾ 5 ವರೆಗೆ ಇತ್ತು ಕ್ಲಾಸಸ್, ಮತ್ತೆ ಸಂಡೇ ಹೋಲ್ ಡೇ ಇತ್ತು. ಹಾಗೆ ನಮಗೆ ಎರಡು ಬ್ಯಾಲೆನ್ಸ್ ಆಯ್ತು. ಅದು ಸಹ 1 ಇಯರ್ ಫುಲ್ ಇಯರ್ ಪ್ರಿಪರೇಷನ್ ಮಾಡುವಾಗ ಫುಲ್ ಇಯರ್ ಪೋರ್ಷನ್ಸ್ ಎರಡೂ ಕಡೆ ಪೋರ್ಷನ್ ಕವರ್ ಆಗ್ತಾ ಇತ್ತು, ಏನು ಪ್ರಾಬ್ಲಮ್ ಇಲ್ಲದೆ. ಸೊ ವಿ ಕುಡ್ ಮ್ಯಾನೇಜ್.
ಈಸಿಲಿ. ಅಂತ ಹೇಳಿದ್ರೆ ಎರಡು ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇತ್ತು. ಓಕೆ, ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದನ್ನ ಕಲಿಯೋದೇ ನಮಗೆ ತುಂಬಾ ಕಷ್ಟ ಆಗುತ್ತೆ, ಒಂದು ಸಬ್ಜೆಕ್ಟ್ ಅನ್ನೇ ಕಲಿಯೋದೇ ತುಂಬಾ ಕಷ್ಟ ಆಗುತ್ತೆ ಅಂತ. ಅಂತದ್ರಲ್ಲಿ ನೀವು ಬಿಕಾಮು ಮಾಡಿದಿರಾ, ಈ ಕಡೆ CA ಕೋಚಿಂಗ್ ಅನ್ನ ಕೂಡ ತಗೊಂಡಿದ್ದೀರಾ. ಹೇಗೆ ಅನ್ನಿಸ್ತಾ ಇತ್ತು ನಿಮ್ಗೆ ಅಂತ ಹೇಳಿದ್ರೆ, ನೀವು ಓದೋತಿಗೆ ಈ ಒಂದು ಟೈಮ್ ಟೇಬಲ್ ಅನ್ನೇ ಹಾಕೊಂಡು ಏನು ಪ್ರಿಪೇರ್ ಅನ್ನ ಮಾಡ್ತಾ ಇದ್ರಾ ಎಕ್ಸಾಮ್ಗೆ, ಹೇಗೆ? ನಾನು ಫಸ್ಟಿಗೆ ಒಂದು 4-5 ತಿಂಗಳು ನಮಗೆ ಸಂಜೆ ಕ್ಲಾಸ್ 6:30 ವರೆಗಿತ್ತು. ಆಗ ನನಗೆ ಮನೆಗೆ ಬರುವಾಗ ಸಾಕಾಗ್ತಾ ಇತ್ತು. ಹಾಗೆ ನಾನು ಅಷ್ಟೊಂದು ಸ್ಟಾರ್ಟಿಂಗ್ ಅಲ್ಲಿ ಓದ್ತಾ ಇರ್ಲಿಲ್ಲ. ಬಹುಶಃ ಎಲ್ಲರೂ ಹಾಗೆ ಇರ್ತಾರೆ. ಸ್ಟಾರ್ಟಿಂಗ್ ಅಂದ್ರೆ ನಮಗೆ ಸಾಕಾಗ್ತಾ ಇತ್ತು, ಮನೆ ಬರುವಾಗ 7 ಗಂಟೆ ಆಗ್ತದೆ. ಆಮೇಲೆ ಸ್ವಲ್ಪ ಆದ್ರೂ ರೆಸ್ಟ್ ಬೇಕಲ್ಲ, ಯಾಕಂದ್ರೆ ಬೆಳಗ್ಗೆ ನೆಕ್ಸ್ಟ್ ದಿವಸ ಪುನಃ ಶಾಲೆಗೆ ಹೋಗ್ಬೇಕು 9 ಗಂಟೆಗೆ. ಹಾಗೆ ನಾನಂದ್ರೆ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನು ಒಮ್ಮೆ ಪೇಜಸ್ ಈಗ ಐ ಜಸ್ಟ್ ಸ್ಕಿಮ್ ಥ್ರೂ ದ ಬುಕ್ಸ್ ಜಸ್ಟ್ ಟು ನೋ ವಾಟ್ ಇಸ್ ಐ ಜಸ್ಟ್ ಗೋ ಥ್ರೂ ಇಟ್. ಅಂಡ್ ದೆನ್ ವೆನ್ 3 ತಿಂಗಳಿರುವಾಗ ನಾನು ಸೀರಿಯಸ್ ಆಗಿ ಫೋಕಸ್ ಮಾಡಿದೆ ಪ್ರಿಪರೇಷನ್ಗೆ. ಅಂದ್ರೆ ಒಂದು ಮಿಡ್ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದೆ. ಮೇಗೆ ಅಂತ ಇತ್ತು ಫಸ್ಟ್ ಎಕ್ಸಾಮ್ಸ್. ಆಗ ಹೀಗೆ ಟೈಮ್ ಟೇಬಲ್ ಮಾಡಿದೆ. ಫಸ್ಟ್ ಅಕೌಂಟ್ಸ್ ಅಂದ್ರೆ ಯಾವ್ದು ನಂಗೆ ಅಕೌಂಟ್ಸ್ ನನ್ನ ಸ್ಟ್ರೆಂತ್ ಆಗಿತ್ತು, ಹಾಗೆ ನಾನು ಅಕೌಂಟ್ಸ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡುವ ಅಂತ ಅನ್ಕೊಂಡು ಅದರಲ್ಲಿ ನನ್ನ ಫೇವ್ರೇಟ್ ಫೈನಲ್ ಅಕೌಂಟ್ಸ್ ಚಾಪ್ಟರ್ ಅದರಿಂದನೇ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಸ್ಟಾರ್ಟಿಂಗ್ ನಾವು ಯಾವ್ದು ಸರಿ ಗೊತ್ತುಂಟು ಅದರಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ಕಾನ್ಫಿಡೆನ್ಸ್ ಕೊಡ್ತದಲ್ಲ. ಹಾಗೆ ಅಕೌಂಟ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಮೆಲ್ಲ ನಂದು ಒಂದೊಂದೇ ಫಸ್ಟ್ ಟೈಮ್ ಸ್ಟಡಿಂಗ್ ಆಗ್ತಾ ಬಂತು. ಆಗ ಒಂದು ಏಪ್ರಿಲ್ ಬರುವಾಗ ಗೊತ್ತಾಯ್ತು, ನೋಟಿಫಿಕೇಶನ್ ಬಂತು ICAI ಇಂದ, ನಮ್ಮದು ಪರೀಕ್ಷೆ ಮೇ ಅಲ್ಲಿ ಇದ್ದದ್ದು ಜೂನಿಗೆ ಹೋಯ್ತು ಅಂತ. ಎಲೆಕ್ಷನ್ ನಿಂದ 1 ತಿಂಗಳು ಪೋಸ್ಟ್ಪೋನ್ ಆಯ್ತು. ಅದು ನಮಗೆ ಬೋನಸ್ ತರ ಆಯ್ತು. ಅಂದ್ರೆ ಫಸ್ಟಿಗೆ ಇದ್ದ ಟೈಮ್ ಟೇಬಲ್ ಹೇಗಿತ್ತು ಅಂದ್ರೆ, ನಮ್ಮ BCom ಎಕ್ಸಾಮ್ ಮತ್ತೆ CA ಎಕ್ಸಾಮ್ ಕ್ಲಾಶ್ ಆಗ್ತಿತ್ತು. ಇದೇನಾಯ್ತಂದ್ರೆ ಅದಕ್ಕೆ ಸಹ ಪ್ರಾಬ್ಲಮ್ ಆಗ್ಲಿಲ್ಲ, ಇದಕ್ಕೆ ಸಹ ಪ್ರಾಬ್ಲಮ್ ಆಗ್ಲಿಲ್ಲ. ನಮ್ಗೆ 1 ತಿಂಗಳು ಎಕ್ಸ್ಟ್ರಾ ಸಹ ಸಿಕ್ಕಿತ್ತು. ಅದ್ರಲ್ಲಿ ಇನ್ನು ಎಲ್ಲ 3 ತಿಂಗಳಿಗೆ ಪ್ಲಾನ್ ಮಾಡಿದಾಗೆ ನಾನು ಓದಿ ಆದ್ಮೇಲೆ ಆ 1 ತಿಂಗಳಲ್ಲಿ ಎಲ್ಲ ಮಾಕ್ ಟೆಸ್ಟ್ ಕೊಟ್ಟೆ. ICAI ವೆಬ್ಸೈಟ್ ಅಲ್ಲಿ ಸಹ ಮಾಕ್ ಪೇಪರ್ಸ್ ಎಲ್ಲ ಇರ್ತದೆ, RTP ಇರ್ತದೆ, MTP ಇರ್ತದೆ, ಅದನ್ನೆಲ್ಲ ಮಾಡಿದೆ. ಪ್ಲಸ್ ನಮ್ಮ ತ್ರಿಷಾ ಕ್ಲಾಸಸ್ ಅಲ್ಲಿ ಅವರ ಓನ್ ಕ್ವೆಶನ್ ಪೇಪರ್ಸ್ ಕೊಡ್ತಾರೆ. 3 ಟೆಸ್ಟ್ ಮಾಡಿದ್ರು, ಮಾಕ್ ಟೆಸ್ಟ್, ಅದು ಸಹ ಬರ್ದೇವು, ಕಲ್ತಾ ಇದ್ದೆ. ಹಾಗೆ ಲಾಸ್ಟ್ ಟೋಟಲ್ 4 ತಿಂಗಳು ಕರೆಕ್ಟ್ ಫುಲ್ ಕಾನ್ಸಂಟ್ರೇಷನ್ ನಾನು ಇದಕ್ಕೆ CA ಫೌಂಡೇಶನ್ಗೆ ಮಾಡಿದೆ. ಬರೀ ಒಂದು ಮಿಡಲ್ ಅಲ್ಲಿ ಒಂದು 20 ಡೇಸ್ BComಗೆ ಕೊಟ್ಟಿದ್ದೆ. ಓಕೆ, ಅಂತ ಹೇಳಿದ್ರೆ 20% ಅಷ್ಟು ನೀವು BComಗೆ ಏನು BCom ಅನ್ನ ಓದಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿದ್ರೆ, ಇನ್ನೂ ನೀವು ಏನು 80% ಅಷ್ಟು CA ಫೌಂಡೇಶನ್ ಅನ್ನ ಲಾಸ್ಟ್ 3 ತಿಂಗಳು. ಓಕೆ ಎಸ್ ಸರ್, ಇವಾಗ ನೀವು ಹೇಳಿ, ರಮ್ಯಾ ರಾವ್ ಅವರು ಏನು 31st ರ್ಯಾಂಕ್ ಅನ್ನ ತಗೊಂಡಿದ್ದಾರೆ. ನಿಮ್ಮ ಸಪೋರ್ಟ್ ಹೇಗಿತ್ತು ಅವರಿಗೆ? ನೀವು ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಾ ವಿದ್ಯಾರ್ಥಿಗಳಿಗೆ ಅಂತ? ಹೌದು, ಈಗ ನನ್ನ ಸ್ಟೂಡೆಂಟ್ ರಮ್ಯಾ ಹೇಳಿದಾಗೆ ಯಾವುದೇ ಒಂದು ಟೆಸ್ಟ್ ಅಲ್ಲಿ ಒಂದು ರ್ಯಾಂಕ್ ಅಂತದೆಲ್ಲ ಬರಬೇಕಾದ್ರೆ, ಈಗ ತುಂಬಾ ಜನ ಮಕ್ಕಳು ಓದಿದನ್ನು ರಿವೈಸ್ ಮಾಡ್ತಾರೆ. ಆದ್ರೆ ತುಂಬಾ ಜನ ಮಕ್ಕಳು ಈ ಮಾಕ್ ಟೆಸ್ಟ್ ಅಂದ್ರೆ ಪ್ರಾಕ್ಟೀಸ್ ಟೆಸ್ಟ್ ಏನಿದೆ ಅದನ್ನು ತಕೊಳ್ಳೋದಿಲ್ಲ. ಅವರು ಪ್ರಾಕ್ಟೀಸ್ ಟೆಸ್ಟ್ ತಕೊಂಡ್ರೆ ಅದರದ್ದು ಅಡ್ವಾಂಟೇಜ್ ಏನಂದ್ರೆ, ನಾವು ಯಾವ ಟಾಪಿಕ್ ಅಲ್ಲಿ ವೀಕ್ ಇದ್ದೇವೆ, ಎಲ್ಲಿ ನಮ್ಗೆ ಇನ್ನೂ ಇಂಪ್ರೂವ್ ಮಾಡಬೇಕು, ಎಲ್ಲಿ ನಾವು ಇನ್ನೂ ಎಫರ್ಟ್ ಹಾಕಬೇಕು, ಅದರದೊಂದು ಮಾಕ್ ಟೆಸ್ಟ್ ಅಲ್ಲಿ ನಮಗೆ ಕರೆಕ್ಟ್ ಗೊತ್ತಾಗ್ತದೆ. ಸೊ ನಾವು ಅದೊಂದು ಮಾಕ್ ಟೆಸ್ಟ್ ಅನ್ನು ಭಾರಿ ಒಂದು ಇಂಪಾರ್ಟೆನ್ಸ್ ಕೊಡ್ತೇವೆ ಅದಕ್ಕೆ ತ್ರಿಷಾ ಕ್ಲಾಸಸ್ ಅಲ್ಲಿ. ಯಾಕಂದ್ರೆ ಮಾಕ್ ಟೆಸ್ಟ್ ಕೊಟ್ಟಾಗ ಅವರದೊಂದು ಮಂತ್ಲಿ ಇರಬಹುದು, ಇಲ್ಲದ್ರೆ ಒನ್ಸ್ ಇನ್ 2 months ಇರಬಹುದು, ಅವರ ಪ್ರೋಗ್ರೆಸ್ ನಮಗೆ ಗೊತ್ತಾಗ್ತದೆ. ಅದು. ಇನ್ನೊಂದು, ಅವಳಿಗೆ BCom ಕೂಡ ಇತ್ತು, CA ಕೂಡ ಇತ್ತು. BCom ಅಲ್ಲಿ ನಾವೇನ್ ಮಾಡಿದಂದ್ರೆ, ಅವಳದೆಲ್ಲ ಪೋರ್ಷನ್ ಮುಗ್ದ ನಂತರ ಈ ನಮ್ಮ CA ಫೌಂಡೇಶನ್ ಬರೆಯುವವರಿಗೆ ಅವರಿಗೆ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ ಯೂನಿವರ್ಸಿಟಿ. ಆ ಸ್ಟಡಿ ಹಾಲಿಡೇಸ್ ಅಲ್ಲಿ ನಾವು ಅವರಿಗೆ ಒಂದು 4 days ಕರೆದು ವಾಪಸ್ ಅದು BCom ಇದೆಲ್ಲ ನಾವು ಕಲಿಸಿದ್ದು ವಾಪಸ್ ಒಂದು ರಿವಿಷನ್ ಮಾಡಿದೆವು. ಅದರಿಂದ ಏನಾಯ್ತಂದ್ರೆ BCom ಇದು ಪ್ರಿಪರೇಷನ್ಸ್ ಆಯ್ತು ಅವರದು, ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂತು. CAದು ಹೇಗಾದ್ರೂ ಅವರಿಗೆ ನಡೀತಾ ಇತ್ತು ಕೋಚಿಂಗ್ ಎಲ್ಲ. ಒಂದದು. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಕೆಲವು ಚಾಪ್ಟರ್ BCom ಮತ್ತೆ CA ಫೌಂಡೇಶನ್ ಅಲ್ಲಿ ಕಾಮನ್ ಇರ್ತದೆ. CA ಫೌಂಡೇಶನ್ ಅಲ್ಲಿ ಇವರು ಏನು ಕಲಿತಾರೋ ಅದು BCom ಅಲ್ಲೂ ಇರ್ತದೆ. ಆದ್ರೆ BCom ಅಲ್ಲಿ ದಿ ಲೆವೆಲ್ ಆಫ್ ಡಿಫಿಕಲ್ಟಿ ಇಸ್ ಬಿಟ್ ಲೋ. ಸೊ ಒಂದು CA ಫೌಂಡೇಶನ್ ಮಾಡುವ ಮಕ್ಕಳಿಗೆ ಈಗ ಒಂದು ಯಾವುದು, ಫಾರ್ ಎಕ್ಸಾಂಪಲ್ ಒಂದು ಅಕೌಂಟ್ಸ್ ಇದು ಚಾಪ್ಟರ್, ನಾವು BCom ಅಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಈಸಿ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಒಂದು ಚಾಪ್ಟರ್ ಅಲ್ಲಿ ಒಂದು 15ನೇ ಪ್ರಾಬ್ಲಮ್ ಹೋಗುವಾಗ ನಮ್ಮ ಲೆವೆಲ್ ಆಫ್ ಡಿಫಿಕಲ್ಟಿ ಹೈ ಇರಬಹುದು. ಅದೇ ನೀವು CA ಫೌಂಡೇಶನ್ ಅಲ್ಲಿ ನೋಡಿದ್ರೆ ಆ BCom ಇದು 15ನೇ ಪ್ರಾಬ್ಲಮ್ CA ಫೌಂಡೇಶನ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಆಗಿರ್ತದೆ.
ಸೊ ದಿ ಲೆವೆಲ್ ಆಫ್ ಡಿಫಿಕಲ್ಟಿ ಇಸ್ ಲೈಕ್ ದಟ್ ಇನ್ CA ಫೌಂಡೇಶನ್. ಸೊ ಇವರಿಗೆ ಅದು ಎರಡೂ ಇದ್ದ ಕಾರಣ ಆ ಡಿಫಿಕಲ್ಟ್ ಪೋರ್ಷನ್ ಸಿನ್ಸ್ ದೇ ಹ್ಯಾಡ್ ಸ್ಟಡಿಡ್ ಇಟ್, ದೇ ಕುಡ್ ಬ್ಯಾಲೆನ್ಸ್ ಇಟ್ ವೆಲ್. ಓಕೆ, ಅಂದ್ರೆ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹಾಗೆ ಪ್ರಿಪೇರ್ ಮಾಡಿದ್ದೇವೆ ಅವರಿಗೆ. ಓಕೆ, ರಮ್ಯಾ ಅವ್ರ ಹತ್ರ ನಾನು ಕೇಳೋದಾದ್ರೆ, ಕೆಲವರು ಹೇಳ್ತಾರೆ ಬಿಕಾಮ್ ಅನ್ನುವಂಥದ್ದು ತುಂಬಾ ಕಷ್ಟ, CA ಅನ್ನುವಂಥದ್ದು ಕೂಡ ತುಂಬಾ ಕಷ್ಟ, ಮಾಡ್ಲಿಕ್ಕೆ ಆಗಲ್ಲ, ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ನಮಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಇಂಥವ್ರಿಗೆ ನೀವೇನ್ ಹೇಳ್ತೀರಾ? ಹಾಗೇನಿಲ್ಲ, ನಾವು ಪ್ರಾಪರ್ ಟೈಮ್ ಶೆಡ್ಯೂಲ್ ಎಲ್ಲ ಮಾಡಿದ್ರೆ ಎರಡು ಆರಾಮ್ಸೆ ಮಾಡ್ಬೋದು. ಬಿಕಾಮ್ ಮತ್ತೆ ಒಟ್ಟಿಗೆ CA ಮಾಡೋದಂದ್ರೆ ಅದು ಬೆಸ್ಟ್ ಆಪ್ಷನ್. ಕೆಲವರು ಖಾಲಿ CA ಮಾಡ್ತಾರೆ. ಅಂದ್ರೆ CAದು ನಾವು ಡೆಡಿಕೇಟೆಡ್ ಇದ್ರೆ ಹೌದು ಆಗ್ತದೆ ಗ್ಯಾರಂಟಿ, ಆದ್ರೆ ಎಷ್ಟು ಸಮಯ ತಗೊಳ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಬಿಕಾಮ್ ಮಾಡಿದ್ರೆ ನಮಗೆ ಐಡಿಯಾಸ್ ಸಿಗ್ತದೆ, ಮತ್ತೆ ಅದು CA ಮತ್ತೆ ಬಿಕಾಮ್ ಸಾಧಾರಣ ಬಿಕಾಮ್ ಅಲ್ಲಿ ಕೆಲವು ಅದೇ ಪೋರ್ಷನ್ ಇರೋದು, ಆದ್ರೆ ಸಿಂಪ್ಲರ್ ಇರ್ತದೆ ಅದು. ಹಾಗೆ ಅದು ಸುಲಭವಾಗಿ ಮಾಡಿದ್ರೆ ನಮಗೆ ಒಂದು ಆಡ್ ಆನ್ ಆಗ್ತದಲ್ಲ, ನಮಗೆ ಒಂದು ಡಿಗ್ರಿ, ಹಾಗೆ ಅದು ಸುಲಭ ಮಾಡಬಹುದು. ಓಕೆ, ಅಂತ ಹೇಳಿದ್ರೆ ಕಷ್ಟ ಇಲ್ಲ ಅಂತ ಕಷ್ಟ ಇಲ್ಲ. ಓಕೆ, ಇವಾಗ ನೀವು CA ಫೌಂಡೇಶನ್ ಅನ್ನ ಏನು ಕಲ್ತ್ರಿ, 31ನೇ ರ್ಯಾಂಕ್ ಅನ್ನ ಕೂಡ ತಗೊಂಡ್ರಿ. ನಿಮ್ಮ ಮನೆಯಲ್ಲಿ ಸಪೋರ್ಟ್ ಹೇಗಿತ್ತು? ತಂದೆ ತಾಯಿಯ ಸಪೋರ್ಟ್ ಹೇಗಿತ್ತು? ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಗಿತ್ತು ಅನ್ನೋದನ್ನ ತಿಳಿಸಿ. ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಕಡೆ 3 ತಿಂಗಳಂತೂ ಬೆಳಗ್ಗೆ ಬೇಗ ನನ್ನಪ್ಪ 6 ಗಂಟೆ ಅಥವಾ 5:30ಗೆ ದಿವಸ ಸಹ ಎಳಿಸ್ತಾ ಇದ್ರು. ಮತ್ತೆ ಸಂಜೆ ಸಹ ನಾನು ಬೇಗ ಮಲ್ಕೊಂಡ್ರು, ಮರುದಿನ ಬೆಳಗ್ಗೆಗೆ ಅವರೇ ಎಬ್ಬಿಸ್ತಾ ಇದ್ರು. ಹಾಗೆ ಮತ್ತೆ ತಾಯಿ ಸಹ ನನಗೆ ಬೇಕಾದಾಗೆ ಎಲ್ಲ, ಮತ್ತೆ ನಂಗೆ ಪಾಠ ಎಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಮ ಅಮ್ಮ ಬ್ಯಾಂಕ್ ಎಂಪ್ಲಾಯ್, ಹಾಗೆ ಅವರಿಗೆಲ್ಲ ಐಡಿಯಾ ಉಂಟು CAದು ತುಂಬಾ, ಹಾಗೆ ಅವರು ಸಹ ನನ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಏನು ನಂಗೆ ಡೌಟ್ ಇದ್ರೆ ನಾನು ಅಮ್ಮನ ಹತ್ರ ಫಸ್ಟ್ ಕೇಳ್ತಾ ಇದ್ದೆ, ಮತ್ತೆ ಲೆಕ್ಚರರ್ ಹತ್ರ ಎಲ್ಲ. ಓಕೆ, ಫಸ್ಟ್ ಮನೆಯಲ್ಲಿ ಅಮ್ಮ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ಅಮ್ಮ ಮತ್ತೆ ಅಪ್ಪ ಕೂಡ ಇಬ್ರು ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ಕೇಳೋದು ಅಂತ ಹೇಳಿದ್ರೆ, ಇವಾಗ ಕೆಲವರು ಹೇಳ್ತಾರೆ ಈ ಒಂದು CA ಮತ್ತೆ ಬಿಕಾಮ್ ಅನ್ನ ಮಾಡ್ತಾ ಇರ್ಬೇಕಾದ ಟೈಮಲ್ಲಿ ಇಲ್ಲ ಯಾವ್ದಾದ್ರು ಒಂದನ್ನ ಸ್ಕಿಪ್ ಮಾಡೋಣ, ನಾವು ಸ್ಕಿಪ್ ಮಾಡಬೇಕು ಅಂತ ಅವ್ರ ಮನ್ಸಿಗೆ ಅನ್ಸಿರುತ್ತೆ. ಎರಡನ್ನೂ ನಮ್ಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಯಾಕೆಂದ್ರೆ ಕೆಲವರಿಗೆ ಟೈಮ್ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಸೊ ಕೆಲವರಿಗೆ ಜರ್ನಿ ಮಾಡೋದಾಗಿರ್ಬೋದು, ಕಾಲೇಜಿಂದ ಮನೆಗೆ ಹೋಗೋದು, ಮನೆಯಿಂದ ಕಾಲೇಜ್ಗೆ ಹೋಗುವಂಥದ್ದು, ಈ ಒಂದು ಟೈಮಲ್ಲಿ ಅವರಿಗೆ ಜರ್ನಿ ಜಾಸ್ತಿ ಇರ್ಬೋದು, ಅಥವಾ ಓದ್ಲಿಕ್ಕೆ ಆಗದೆ ಇರ್ಬೋದು. ಇಂಥವ್ರಿಗೆ ನೀವೇನ್ ಹೇಳ್ತೀರಾ? ಅಂತವರಿಗೆ ಅಂದ್ರೆ ಜರ್ನಿ ಆ ತರದ್ದು ಪ್ರಾಬ್ಲಮ್ ಎಲ್ಲರಿಗೂ ಇರ್ತದೆ ಸಾಧಾರಣ. ಅಂದ್ರೆ ನಮ್ಮ ಕಾಲೇಜಲ್ಲೂ ಹಾಸ್ಟೆಲ್ ತುಂಬಾ ಜನ ಇದ್ದಾರೆ, ದೂರದಿಂದ ಬರೋರೆಲ್ಲ ಇದ್ದಾರೆ. ಅದೇನಂದ್ರೆ ನಾವು ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡ್ರೆ ಮಾಡ್ಬೋದು. ಅಂದ್ರೆ ಈಗ ಜರ್ನಿ ನೀವ್ ಹೇಳಿದ್ರಲ್ಲ, ನಾವು ದಾರಿಯಲ್ಲಿ ಬಸ್ಸಲ್ಲಿ ಬರುವಾಗ ಬಸ್ಸಲ್ಲಿ ಕೂಡ ಓದ್ಬೋದು ನಾವು. ಹಾಗೆ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತದೆ, ನಾವು ಅದನ್ನ ಮ್ಯಾನೇಜ್ ಮಾಡ್ಬೇಕು. ಎರಡು ನಾವು ಮಾಡ್ತೇವಂದ್ರೆ CA ಬಿಕಾಮ್ ಸ್ವಲ್ಪ ಕಷ್ಟ ಉಂಟು, ಆದ್ರೆ ಅಸಾಧ್ಯ ಅಲ್ಲ, ಮಾಡ್ಬೋದು. ಅಂದ್ರೆ ಎರಡನ್ನೂ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ? ಓಕೆ, ಎಸ್ ಸರ್. ಇವಾಗ ಇವರೇನು CA ಫೌಂಡೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, 31st ರ್ಯಾಂಕ್ ಅನ್ನ ಕೂಡ ತಗೊಂಡಿದ್ದಾರೆ. ಈ ಒಂದು CA ಮತ್ತು CSS ಅಂದ್ರೆ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಡಿ. ಈ CA ಮತ್ತೆ CS ಅಲ್ಲಿ ಈ ಕಾಮರ್ಸ್ ಎಜುಕೇಶನ್ ಅಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಕೋವೇಟೆಡ್ ಕೋರ್ಸ್ ದಟ್ ವಿ ಹ್ಯಾವ್ ಪ್ರೊಫೆಷನಲ್ ಅಲ್ಲಿ. ದರ್ ಇಸ್ ನಥಿಂಗ್ ಅಬೌವ್ CA. ಈ CA ಅಲ್ಲಿ ಹೇಗಿದೆ ಅಂದ್ರೆ 3 ಲೆವೆಲ್ಗಳಿವೆ. ಯಾರೋ ಒಂದು ವಿದ್ಯಾರ್ಥಿ ಅವನ ಬಿಕಾಮ್ ಒಟ್ಟಿಗೆ ಈ CA ಇಲ್ಲದ್ರೆ CS ಅನ್ನು ಮಾಡಬೇಕಂತಿದ್ರೆ ದೇ ಹ್ಯಾವ್ ಟು ರೈಟ್ ದಿ ಫಸ್ಟ್ ಲೆವೆಲ್, ದಟ್ ಈಸ್ CA ಫೌಂಡೇಶನ್. ಬಿಕಾಮ್ ಒಟ್ಟಿಗೆ CA ಫೌಂಡೇಶನ್ ಬರೆದು ಬಿಕಾಮ್ ಒಟ್ಟಿಗೆ ಮಾಡುದು, ಅದರ ಅಡ್ವಾಂಟೇಜ್ ಏನಂದ್ರೆ ಇವರಿಗೆ ಇಟ್ ವಿಲ್ ಸೇವ್ ಅಟ್ ಲೀಸ್ಟ್ 2 years ಆಫ್ ದೇರ್ ಸ್ಟಡಿ. ಯಾರು ಸ್ಟೂಡೆಂಟ್ ಈಗ ನಾನು ಬಿಕಾಮ್ ಆದ ನಂತರ ನಾನು ಡೈರೆಕ್ಟ್ CAಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅವನಿಗೆ ಅಟ್ ಲೀಸ್ಟ್ ಒಂದು 2 years ಆದ್ರೂ ನಂತರ CA ಆಗ್ಬೋದು ಅವನು. ಸೊ CA 3 ಲೆವೆಲ್ ಇದೆ. CA ಅಲ್ಲಿ CA ಫೌಂಡೇಶನ್ ಇದೆ. CA ಫೌಂಡೇಶನ್ ಕ್ಲಿಯರ್ ಆದವರು ನೆಕ್ಸ್ಟ್ ಅವರು CA ಇಂಟರ್ಮೀಡಿಯೇಟ್ ಅಂತ ಇದೆ, ಇಂಟರ್ಮೀಡಿಯೇಟ್. ಅಟ್ ಈಚ್ ಆಫ್ ದೀಸ್ ಲೆವೆಲ್ಸ್ ಆ ಒಂದು ಡಿಫಿಕಲ್ಟಿ ಏನಿದೆ ದಟ್ ಗೋಸ್ ಆನ್ ಇನ್ಕ್ರೀಸಿಂಗ್, ಅಂಡ್ ಪಾಸ್ ಪರ್ಸೆಂಟೇಜ್ ಕೂಡ ಹಾಗೆ ಇದೆ. CA ಫೌಂಡೇಶನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಇಂಟರ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ, ಫೈನಲ್ ಅಲ್ಲಿ ಇನ್ನೂ ಕಡಿಮೆ ಮಾಡ್ತಾರೆ. ಸೊ CA ಫೌಂಡೇಶನ್ ಆದ ನಂತರ CA ಇಂಟರಿಗೆ ಹೋಗ್ತಾರೆ. CA ಇಂಟರ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಇರ್ತದೆ. 2 ಗ್ರೂಪ್ ಇದೆ ಅದರಲ್ಲಿ, ಅಕೌಂಟಿಂಗ್ ಇರ್ಬೋದು, ಕಾಸ್ಟಿಂಗ್ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಇದೆಲ್ಲ ಸ್ವಲ್ಪ ಒಂದು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇರ್ತದೆ. CA ಇಂಟರ್ ಅಲ್ಲಿ 2 ಗ್ರೂಪ್ ಅಲ್ಲಿ ಯಾವ್ದಾದ್ರು ಒಂದು ಗ್ರೂಪ್ ಇಲ್ಲದ್ರೂ 2 ಗ್ರೂಪ್ ಕ್ಲಿಯರ್ ಆದ್ರೆ
ಈ ಸಿ ಎದೊಂದು ಒಂದು ಚಾರ್ಮ್ ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಆರ್ಟಿಕಲ್ಶಿಪ್ ಅಂತ ಇದೆ. ಆ ಆರ್ಟಿಕಲ್ಶಿಪ್ ಏನಂದ್ರೆ ಯಾವುದೇ ಒಂದು ಸಿ ಎ ಮಾಡುವ ವಿದ್ಯಾರ್ಥಿ ಕಂಪಲ್ಸರ್ಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಂಡರ್ ಪ್ರಾಕ್ಟಿಸಿಂಗ್ ಸಿ ಎ ಅಂಡರ್ ಒಂದು ಟ್ರೈನಿಂಗ್ ತಗೊಳ್ಬೇಕು 3 ವರ್ಷ. ಸೊ ಸಿ ಎ ಇಂಟರ್ ಆದವರು ಅವರು 3 ವರ್ಷ ಒಂದು ಆಡಿಟರ್ ಹತ್ರ ಹೋಗಿ ಟ್ರೈನಿಂಗ್ ತಕೊಂಡು ದೆನ್ ದೇ ಕ್ಯಾನ್ ಅಟೆಂಪ್ಟ್ ದೇರ್ ಸಿ ಎ ಫೈನಲ್. ಸೊ ಹೀಗಿದೆ, ಈ 3 ಲೆವೆಲ್ ಅವರು ಕ್ಲಿಯರ್ ಮಾಡಬೇಕು. ಹೌದು. ಓಕೆ, ಎಸ್ ಸರ್. ಇನ್ನಷ್ಟು ಈ ಒಂದು ತ್ರಿಷಾ ಕ್ಲಾಸಸ್ ಅಂದ್ರೆ ಏನು, ತ್ರಿಷಾ ಕ್ಲಾಸಸ್ ಜೊತೆಗೆ ತ್ರಿಷಾ ಕಾಲೇಜ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮಿಂದ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಜೊತೆಗೆ ರಮ್ಯಾರಾವ್ ಅವರು ಇನ್ನು ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಅನ್ನೋದನ್ನ ಕೂಡ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ತ್ರಿಷಾ ಕ್ಲಾಸಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ರಮ್ಯಾರಾವ್ ಅವರ ಒಂದು ಎಫರ್ಟ್ ಹೇಗಿತ್ತು, ಎಕ್ಸಾಮ್ ಅಲ್ಲಿ ಅವ್ರು ಯಾವ ತರ ಟೈಮ್ ಟೇಬಲ್ ಅನ್ನ ಹಾಕೊಳ್ತಾ, ಅದ್ರ ಜೊತೆಗೆ ಒಂದು ತ್ರಿಷಾ ಕ್ಲಾಸಸ್ ಅಂದ್ರೆ ಏನು, ಸಿಎ ಅಂದ್ರೆ ಏನು, ಸಿಎ ಫೌಂಡೇಶನ್ಸ್ ಅಂದ್ರೆ ಏನು ಅನ್ನೋದ್ರ ಕುರಿತು ಪ್ರಿನ್ಸಿಪಲ್ ಅವರು ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ನಾವು ಮಾತಾಡ್ತಾ ಇದ್ವಿ. ಎಸ್ ರಮ್ಯಾ ಅವರೇ, ನಿಮ್ಮ ಹತ್ರ ನಾನು ಇವಾಗ ಬರ್ತೀನಿ. ಈ ಒಂದು ಸಿಎ ಫೌಂಡೇಶನ್ಸ್ ಅಲ್ಲಿ ಮಾರ್ಕ್ ಅನ್ನ ಕೂಡ ತಗೊಂಡಿದ್ದೀರಾ, ಮುಂದೆ ನಿಮ್ಮ ಏಮ್ ಏನು ಅಂತ ತಿಳಿಸಿ. ಈಗ ಸಿಎ ಫೌಂಡೇಶನ್ ಫಸ್ಟ್ ಸ್ಟೆಪ್ ನಾವೀಗ ಕ್ಲಿಯರ್ ಮಾಡಿದ್ದೇವೆ. ನಾನು ಈಗ ನೆಕ್ಸ್ಟ್ ಟೈಮ್ ಈಗ ಇಂಟರ್ಮೀಡಿಯೇಟ್, ನೆಕ್ಸ್ಟ್ ಸ್ಟೆಪ್ ಇಂಟರ್ಮೀಡಿಯೇಟ್, ಅದು ಸಹ ಫಸ್ಟ್ ಅಟೆಂಪ್ಟ್ ಅಲ್ಲಿ 2 ಗ್ರೂಪ್ ಕ್ಲಿಯರ್ ಮಾಡ್ಬೇಕು ಅಂತ ಇದೆ. ಓಕೆ, ಅಂದ್ರೆ 2 ಗ್ರೂಪ್ ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್. ಈಗ ಎಲ್ಲ ಸಿಎ ಫೌಂಡೇಶನ್, ಸಿಎ ಇಂಟರ್ಮೀಡಿಯೇಟ್, ಸಿಎ ಫೈನಲ್ ಎಲ್ಲ ನಂಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು ಅಂತ ಆಸೆ. ಓಕೆ, ಅಂದ್ರೆ 31st ರ್ಯಾಂಕ್ ಬಂದ ನಂತರ ನಿಮಗೆ ಈ ಒಂದು ಏಮ್ ಸ್ಟಾರ್ಟ್ ಇಲ್ಲ, ನಂಗೆ ಫಸ್ಟ್ ಗೆ ಹಾಗೆ ಆಸೆ ಇತ್ತು. ಅಂದ್ರೆ ಫಸ್ಟ್ ಗೆ ಆಸೆ ಇತ್ತು 1 ಗೋಲ್ 1 ಶಾಟ್ ಅಲ್ಲಿ ಮಾಡ್ಬೇಕು ಅಂತ. ಓಕೆ, ಇವಾಗ ಸಿ ಕಂಪ್ಲೀಟ್ ಆಗುತ್ತೆ, 3 ಲೆವೆಲ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಮುಂದೆ ಏನು ನಿಮ್ಮ ಗುರಿ? ತುಂಬಾ ಜನ ಸಿಎ ಅವ್ರದೇ ಓನ್ ಫರ್ಮ್ 2-3 ಸಿಎ ಅವ್ರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಕೆಲವರು ಬೇರೆ ಕಂಪನಿಗೆ ಸೇರ್ತಾರೆ ಅಲ್ಲ. ನಾನು ಹಾಗೆ ಅಂದ್ರೆ ಇಂಡಿಯಾದಲ್ಲಿ ಈಗ ತುಂಬಾ ಕಂಪನೀಸ್, ಟಾಪ್ ಕಂಪನೀಸ್ ಎಲ್ಲ ಇರ್ತದೆ, ಸಿಎಗೆ ಡಿಮಾಂಡ್ ಮಾಡ್ತಾರೆ ಅವರು. ಅಂದ್ರೆ ಅವ್ರದ್ದು ಸ್ಟಾರ್ಟಿಂಗ್ ಪೇ 1.5 ಲ್ಯಾಕ್ ರೇಂಜ್ ಆಗಿ, ಅಂದ್ರೆ ಟಾಪ್ ಕಂಪನೀಸ್ ಇರ್ತದೆ, ಅದು ರೇಂಜ್ ಆಗಿ ಕೆಲವು 20 lakhs ಎಲ್ಲ ಹೋಗ್ತದೆ. ಅಂದ್ರೆ ಹಾಗೆ ಯಾವ ಕಂಪನಿ ಒಳ್ಳೇದಿರ್ತದೆ ಅಂತ ನೋಡಿ ನಂಗೆ ಯಾವ್ದಾದ್ರು ಕಂಪನಿಗೆ ಸೇರ್ಬೇಕು ಅಂತ ಆಸೆ. ಓಕೆ, ಅಂತ ಹೇಳಿದ್ರೆ ಕಂಪನಿಯಲ್ಲಿ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಎಸ್. ಓಕೆ, ಇವಾಗ ನಿಮ್ಗೆ ಕೇವಲ ಈ ಒಂದು ಎಜುಕೇಶನ್ ಅಲ್ಲಿ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಅಥವಾ ನಿಮ್ಗೆ ಇನ್ನಿತರ ಹವ್ಯಾಸಗಳು ಅಂತ ಏನಾದ್ರೂ ಇದೆಯಾ? ಹವ್ಯಾಸ ಇದೆ ಮ್ಯಾಮ್. ನಾನು ಪೇಂಟಿಂಗ್, ಸ್ಕೆಚಿಂಗ್ ಅಂಡ್ ಪೇಂಟಿಂಗ್ ಎಲ್ಲ ಮಾಡ್ತೇನೆ. ಅಂತ ಹೇಳಿದ್ರೆ ಈ ಒಂದು ಎಜುಕೇಶನ್ ಜೊತೆಗೆ ಸ್ಕೆಚಿಂಗ್, ಪೇಂಟಿಂಗ್ ನಾನು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದ್ರೂ ಒಂದು ಪೇಂಟಿಂಗ್ ಮಾಡ್ತೇನೆ. ಅಂದ್ರೆ ಅದು ಒಂದು ಮೈಂಡ್ ರಿಫ್ರೆಶ್ ಆಗ್ತದೆ. ಯಾವಾಗ್ಲೂ ಓದ್ಲಿಕ್ಕೆ ಆಗಲ್ಲ ಅಲ್ಲ ಮ್ಯಾಮ್, ಹಾಗೆ ಮತ್ತೆ ಕೆಲವೊಮ್ಮೆ ಚೆಸ್ ಎಲ್ಲ ಆಡ್ತೇನೆ ನೇಬರ್ಸ್ ಜೊತೆ. ಓಕೆ, ಚೆಸ್ ಆಡುವಂತದ್ದು, ಸ್ಕೆಚಿಂಗ್ ಮಾಡುವಂತದ್ದೆಲ್ಲ ಇಟ್ಕೊಂಡಿದ್ದೀರಾ. ಓಕೆ, ಈ ಒಂದು ಪೇಂಟಿಂಗ್ ಅನ್ನ ನೀವು ಎಲ್ಲಾದ್ರೂ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ಏನಾದ್ರೂ ಇದೆಯಾ? ಇವತ್ತು ಅಂದ್ರೆ ಪ್ರದರ್ಶನ ಅಂತ ಏನು ಮಾಡ್ಲಿಲ್ಲ, ನಾನೊಂದು ಹಾಬಿ ಅಂತ ಮಾಡ್ತಾ ಇದ್ದೆ. ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೆ ಸ್ಕೂಲಲ್ಲಿ. ಹಾಗೆ ಮತ್ತೆ ಸ್ಕೂಲಲ್ಲಿ ಎಲ್ಲ ಆರ್ಟ್ ಎಕ್ಸಿಬಿಷನ್ ಇರುವಾಗ ಪ್ರದರ್ಶನ ಆಗಾಯ್ತು. ಆಮೇಲೆ PUC ಆಮೇಲೆ ಅಷ್ಟು ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಮನೆಯಲ್ಲಿ ಪೇಂಟಿಂಗ್ ಎಲ್ಲ. ಓಕೆ, ಅಂದ್ರೆ ಮನೆಯಲ್ಲಿ ಫ್ರೀ ಇರುವಂತಹ ಒಂದು ಟೈಮ್ ಅಲ್ಲಿ ರಿಫ್ರೆಶ್ಮೆಂಟ್ಗೋಸ್ಕರ ಇವನ್ನ ಮಾಡ್ತಾ ಇರ್ತೀರಾ. ಓಕೆ, ನಿಮ್ಮ ಈ ಒಂದು ಏನು ಸಿಎ ಫೌಂಡೇಶನ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ, ನೆಕ್ಸ್ಟ್ ಸಿಎ ಇಂಟರ್ಮೀಡಿಯೇಟ್ ತಗೊಳ್ತಾ ಇದ್ದೀರಾ, ಇವಾಗ BCom ಜೊತೆಗೆ ಇದನ್ನ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಏನಾದ್ರೂ ತೊಂದರೆಗಳಾಗಿರುವಂತದ್ದು ಏನಾದ್ರೂ ಇದೆಯಾ? ತೊಂದರೆಗಳು ಏನಂದ್ರೆ ಅದೇ ನಮಗೆ ಸಂಜೆ ಬರುವಾಗ ಸಾಕಾಗ್ತದೆ, ಮತ್ತೆ ಮರುದಿನ ಇನ್ನೊಮ್ಮೆ ಹೋಗ್ತದೆ. ಆದ್ರೆ ಏನಂದ್ರೆ ನಾವು ಆಗ ಕಷ್ಟಪಟ್ಟಿದ್ದು ಈಗ ಅದಕ್ಕೆ ಫಲ ಸಿಕ್ಕಿತ್ತು ನೋಡಿ. ಅವತ್ತ ಅಷ್ಟು ಕಷ್ಟ ಪಡ್ಲಿಲ್ಲ ಆದ್ರೆ ಈಗ ಪಾಸ್ ಆಗಿದ್ದು ಖುಷಿ ಇರ್ತಿರ್ಲಿಲ್ಲ ಬಹುಶಃ. ಅದು ತೊಂದರೆಗಳು ಬರ್ತದೆ, ಆದ್ರೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಲ್ಲ. ಅಂತ ಹೇಳಿದ್ರೆ ಕಷ್ಟಪಟ್ರೇನೆ ಮುಂದೆ ನಮಗೆ ಖುಷಿ ಸಿಗುತ್ತೆ ಅನ್ನೋ ವಿಚಾರ ಹೇಳ್ತಾ ಇದ್ದೀರಾ. ಎಸ್ ಸರ್, ಇವಾಗ ಇವ್ರೇನ್ ಹೇಳಿದ್ರು, ಕಷ್ಟಪಟ್ರೆ ಮುಂದೆ ಖುಷಿ ಸಿಗುತ್ತೆ ಅಂತ ಇವರು ಕೂಡ ಹೇಳಿದ್ರು. ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದ್ರೆ, ಇಲ್ಲ ನಾವು ಕೇವಲ BCom BBM ಇದನ್ನ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಒಂದು ಕೋಚಿಂಗ್ ಕ್ಲಾಸಸ್ ಆಗಿರ್ಬೋದು ಅಥವಾ ಕೋಚಿಂಗ್ ಸೆಂಟರ್ಸ್ ಗಳಿಗೆ ಹೋಗೋದಾಗಿರ್ಬೋದು, ಎಲ್ಲದನ್ನ ಕೂಡ ಯಾರು ಒಪ್ಕೊಳ್ಳೋದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಅದು ಯುವಕರು ಅಂತೂ ಒಪ್ಕೊಳ್ಳೋದೇ ಇಲ್ಲ ಅಂತ ನಾನಂತೂ ಹೇಳ್ತೀನಿ. ಸೊ ಇಂಥವರಿಗೆ ನಿಮ್ಮ ಒಂದು ಕಿವಿ ಮಾತು ಏನ್ ಹೇಳ್ತೀರಾ? ನಿಮ್ಮ ಒಂದು ಟಿಪ್ಸ್ ಆಗಿ ನೀವು ಏನ್ ಹೇಳ್ತೀರಾ? ಈಗ ಯಾರಾದ್ರೂ ನಾನು ನನ್ನ
ಎಜುಕೇಷನ್ ಅನ್ನು ನಾನು ಗ್ರಾಜ್ಯುಯೇಷನ್ ಲೆವೆಲಲ್ಲೇ ನಿಲ್ಲಿಸ್ತೇನೆ, ನನಗೆ BCom ಸಾಕು, BBM ಸಾಕು ಅಂತ ಹೇಳಿದವರಿಗೆ ನಾವು ನಮ್ಮ ಕಾಲೇಜಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಏನೆಲ್ಲ ಅವರಿಗೆ ಕರಿಯರ್ ಆಪ್ಷನ್ಸ್ ಇದೆ, ಹೈಯರ್ ಎಜುಕೇಷನ್ ಇರಲಿ ಇಲ್ಲದ್ರೆ ಜಾಬಿಗೆ ಹೋಗೋದಿರಲಿ, ಏನೆಲ್ಲ ಆಪ್ಷನ್ಸ್ ಇದೆ ಆ ದಾರಿಯನ್ನು ನಾವು ಅವರಿಗೆ ತೋರಿಸ್ತೇವೆ. ನಾವು ಯಾರನ್ನು ಪ್ರೆಷರೈಸ್ ಮಾಡಲಿಕ್ಕೆ ಆಗುದಿಲ್ಲ, ನೀನು ನೆಕ್ಸ್ಟ್ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಹೇಳಿ. ಇನ್ನೊಂದು ಅಂತ ಹೇಳಿದ್ರೆ, ಒಬ್ಬ BCom ಮಾತ್ರ ಮಾಡಿ BBM ಮಾತ್ರ ಮಾಡಿ ಏನಾದರೂ ಜಾಬ್ ಸೇರೋದಾದ್ರೆ ನಾವು ನಮ್ಮ ಕಾಲೇಜಲ್ಲಿ ಆದಷ್ಟು ಸ್ಕಿಲ್ ಡೆವಲಪ್ಮೆಂಟಿಗೆ ನಾವು ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೇವೆ. ಆ ಸ್ಕಿಲ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಈ ಸಾಫ್ಟ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೇವೆ, ಏನೋ ಒಂದು ಅವನ ಆಟಿಟ್ಯೂಡ್ ರಿಲೇಟೆಡ್ ಇರ್ಬೋದು, ಅವನ ಕಮ್ಯುನಿಕೇಶನ್ ಸ್ಕಿಲ್ಸ್ ರಿಲೇಟೆಡ್ ಇರ್ಬೋದು, ಇಲ್ಲದ್ರೆ ಅವನಿಗೆ ಸ್ವಲ್ಪ ಮೋಟಿವೇಶನಲ್ ಕ್ಲಾಸಸ್ ಇರಬಹುದು. ನಾವು ಅಂಥದೆಲ್ಲ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವರನ್ನು ನಾವು BCom ಆದ ನಂತರ ಜಾಬಿಗೆ ಹೋಗೋದಾದ್ರೆ ಅಲ್ಲಿ ಅವರು ಆ ಇಂಟರ್ವ್ಯೂ ಸ್ಕಿಲ್ಸ್ ಇರಬಹುದು, ಅವರಿಗೆ ಸ್ವಲ್ಪ ಮಾಕ್ ಇಂಟರ್ವ್ಯೂಸ್, ಮಾಕ್ GDs ಮಾಡಿ ಅವರಿಗೆ ಅಂಥದ್ದೊಂದು ಇನ್ಸ್ಪಿರೇಷನ್ ಅನ್ನು ನಾವು ಕೊಡ್ತೇವೆ. ಅಂಥದ್ದೊಂದು ಯಾರನ್ನು ನಾವು ಪ್ರೆಷರೈಸ್ ಮಾಡೋದಿಲ್ಲ. ಯಾಕಂದ್ರೆ ಯಾರೋ ಒಂದು ವಿದ್ಯಾರ್ಥಿ ಈಗ ಅವನ ಮನಸ್ಸಲ್ಲಿ ನಾನು CA ಮಾಡುದಿಲ್ಲ ಅಂತ ಇದ್ರೆ ನಾವು ಅವನಿಗೆ ಎಷ್ಟೋ ಕನ್ವಿನ್ಸ್ ಮಾಡಿ ಅವನಿಗೆ ನೀನು CA ಮಾಡಬಹುದು, ನಿನ್ನಿಂದ ಸಾಧ್ಯ ಇದೆ ಅಂತ ಹೇಳಿದ್ರು ಕೂಡ ಅದು ಅವನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವ ಏನು ಒಂದು ನಮ್ಮ ಹತ್ರ ಗೈಡೆನ್ಸ್ ಕೇಳ್ತಾನೆ, ಅದರಲ್ಲಿ ಪೂರ್ಣ ಮಾಹಿತಿ ಕೊಟ್ಟು ಅವರನ್ನು ಗೈಡ್ ಮಾಡ್ತೇವೆ ನಾವು. ಹೌದು. ಓಕೆ, ಇವಾಗ ಈ ಒಂದು ತ್ರಿಷಾ ಕ್ಲಾಸಸ್ ಜೊತೆಗೆ ತ್ರಿಷಾ ಕಾಲೇಜ್ ಕೂಡ ಇದೆ ಅಂತ ಹೇಳುತ್ತೆ. ಈ ಒಂದು ತ್ರಿಷಾ ಕಾಲೇಜ್ ಅಲ್ಲಿ ಯಾವ ಒಂದು ಕೋಚಿಂಗ್ ಇದೆ ಅಥವಾ ಯಾವ ಸಬ್ಜೆಕ್ಟ್ ಗಳಿದೆ ಅನ್ನೋದನ್ನ ತಿಳಿಸಿ. ನೋಡಿ, ನಾನು ಹೇಳಿದಾಗೆ 98ರಲ್ಲಿ ನಮ್ಮ CA ಗೋಪಾಲಕೃಷ್ಣ ಭಟ್ರು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು. 1998 to 2016 ಏನಾಯ್ತಂದ್ರೆ, ನಾವು ಈ CA ಎಜುಕೇಶನ್ ಮಾರ್ಕೆಟ್ ಅಲ್ಲಿ ನಮಗೆ ಒಳ್ಳೆ ಒಂದು ಹೆಸರು ಬಂತು. ಬಿಕಾಸ್ ವಿ ಸ್ಟಾರ್ಟೆಡ್ ವಿತ್ CA, ನಾವು ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ ಒಂದು CA ಎಜುಕೇಶನ್ ಅಲ್ಲಿ ನಾವು ಒಂದು ಪಯೋನಿಯರ್ ಅಂತ ಒಂದು ಇಮೇಜ್ ಬಂತು ನಮಗೆ. 2017 ಅಲ್ಲಿ ಏನಾಯ್ತಂತ ಹೇಳಿದ್ರೆ, ನಾವೀಗ ಒಂದು ಸ್ಕೋಪ್ ನೋಡಿದ್ರೆ ಈ ಕಾಮರ್ಸ್ ಎಜುಕೇಶನ್ಗೆ ತುಂಬಾ ಸ್ಕೋಪ್ ಇದೆ. ಈವನ್ BCom, BBM, ಬ್ಯಾಂಕ್ ಎಕ್ಸಾಮ್ ಎಲ್ಲ ಬರೆದು ತುಂಬಾ ಜನರಿಗೆ ಕಾಮರ್ಸ್ ಎಜುಕೇಶನ್ ಅಲ್ಲಿ ಒಳ್ಳೆ ಜಾಬ್ ಸಿಕ್ಕಿದೆ ಅಂತ, ಒಂದು ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳುವಾಗ ನಾವು ನಮ್ಮದೊಂದು CA ಇಮೇಜ್ ಇದ್ದದು, ಒಂದು ಬ್ರ್ಯಾಂಡ್ ಇಮೇಜ್ ನಮ್ದು CA ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ತ್ರಿಷಾ ಇಸ್ ಅ ಪಯೋನಿಯರ್. ಈ ಬ್ರ್ಯಾಂಡ್ ಇಮೇಜ್ ಅನ್ನು ನಾವು ಕಾಲೇಜ್ ಎಜುಕೇಶನ್ ಅಲ್ಲೂ ಎಂಟರ್ ಆದ್ರೆ ಇದನ್ನು ನಾವು ಯುಟಿಲೈಸ್ ಮಾಡಬಹುದು ಅಂಡ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಬೆನಿಫಿಟ್ ಫ್ರಮ್ ದಿಸ್ ಅಂತ ನಮ್ಮ ಮ್ಯಾನೇಜ್ಮೆಂಟ್ ನವರು ಏನ್ ಡಿಸೈಡ್ ಮಾಡಿದಂದ್ರೆ 2017 ಇಂದ ಅವರು ಕಾಲೇಜ್ ಎಜುಕೇಶನ್ ಅಲ್ಲಿ ಅವರು ಕಾಲೇಜ್ ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ಕಾಲೇಜಲ್ಲಿ ಏನಿದೆ ಅಂದ್ರೆ, ನಮ್ಮ ಈ ತ್ರಿಷಾ ಕಾಲೇಜಲ್ಲಿ ಒಂದು BCom ರೆಗ್ಯುಲರ್ ಕೋರ್ಸ್ ಇದೆ. ಯಾರಿಗೂ ಯಾವುದೇ ಒಂದು CA CS ಬೇಡ, ನಾನು ಓನ್ಲಿ BCom ಮಾಡ್ತೇನೆ, BCom ರೆಗ್ಯುಲರ್. ಮತ್ತೆ ಇನ್ನೊಂದು BCom ಇಂಟಗ್ರೇಟೆಡ್ ಅಂತ ಇದೆ. BCom ಇಂಟಗ್ರೇಟೆಡ್ ಅಂದ್ರೆ BCom ಪ್ಲಸ್ CA ಆರ್ BCom ಪ್ಲಸ್ CS ಅದು ಒಟ್ಟಿಗೆ ಮಾಡುವಂತದ್ದು BCom ಇಂಟಗ್ರೇಟೆಡ್ ಕೋರ್ಸ್ ಅಂತ. ಸೊ ನಮ್ಮ ಕಾಲೇಜಲ್ಲಿ ನಮ್ಮ BCom ಇಂಟಗ್ರೇಟೆಡ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ತುಂಬಾ ಇದ್ದಾರೆ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದಾಗೆ ಒಂದು CA ಎಜುಕೇಶನ್ ಅಲ್ಲಿ ನಮ್ದು ಹೆಸರಿದೆ. ಸೊ ಇದರಿಂದಾಗಿ ಅವರು ಇಂಟಗ್ರೇಟೆಡ್ ಕೋರ್ಸ್ ಅನ್ನು ತುಂಬಾ ಜನ ತಗೊಳ್ತಾರೆ. ಸೊ ನಮ್ದು ಇಲ್ಲಿ ಮಂಗಳೂರಲ್ಲಿ BCom ರೆಗ್ಯುಲರ್, BCom ಇಂಟಗ್ರೇಟೆಡ್ ಇದೆ. ನಾವು ಇದೇ ಮಾಡೆಲ್ ಅನ್ನು ನಾವು ಉಡುಪಿಯಿಂದ ಸ್ಟಾರ್ಟ್ ಮಾಡಿದ್ದು 98 ಅಲ್ಲಿ. ನಮ್ದು ಈಗ ಮಂಗಳೂರಲ್ಲಿ ಒಂದು ಬ್ರಾಂಚ್ ಮತ್ತೆ ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ಸೇಮ್ ಥಿಂಗ್, ಕಾಲೇಜಲ್ಲಿ BCom ರೆಗ್ಯುಲರ್ ಅಂಡ್ BCom ಇಂಟಗ್ರೇಟೆಡ್ ಬ್ಯಾಚಸ್. ಅಂತ ಹೇಳಿದ್ರೆ ಉಡುಪಿಯಲ್ಲಿ ಯಾವ ರೀತಿಯಾದಂತಹ ಒಂದು ಕಲಿಕೆ ಇದೆ, ಕಲಿಕೆ ವ್ಯವಸ್ಥೆ ಹೇಗಿದೆ ಅಂತ ತಿಳಿಸ್ತೀರಾ? ಈಗ ನಮ್ಮ ಒಂದು ಮ್ಯಾನೇಜ್ಮೆಂಟ್ ನವರ ಗುರಿ ಹೇಗೆಂದ್ರೆ, ಉಡುಪಿ ಬ್ರಾಂಚ್ ಇರಲಿ, ಮಂಗಳೂರು ಬ್ರಾಂಚ್ ಇರಲಿ, ಬ್ಯಾಂಗ್ಳೂರು ಬ್ರಾಂಚ್ ಇರಲಿ, ಅವ್ರು ಹೇಳುದು ಇದು 3 ಬ್ರಾಂಚ್ ನಮಗೂ ಒಂದೇ. ಆದಷ್ಟು ಈ 3 ಬ್ರಾಂಚ್ ಅಲ್ಲಿ ಏನು ಸಿಸ್ಟಮ್ಸ್ ಇದೆಯೋ, ಏನು ಒಂದು ಟ್ರೈನಿಂಗ್ ಮೆಥಡಾಲಜಿ ಇದೆ, ಏನು ಯಾವ ಟೈಪ್ ಫ್ಯಾಕಲ್ಟೀಸ್ ಬರ್ತಾರೋ ಅದು 3 ಬ್ರಾಂಚ್ ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಇರಬೇಕು. ಒಬ್ಬ ಸ್ಟೂಡೆಂಟ್ ಉಡುಪಿಯಲ್ಲಿ ಕೋಚಿಂಗ್ ತಗೊಳ್ಳುವವನಿಗೆ ಮತ್ತೆ ಮಂಗಳೂರಲ್ಲಿ ಕೋಚಿಂಗ್ ತಗೊಳ್ಳುವನಿಗೆ ಏನಾದ್ರೂ ಡಿಫರೆನ್ಸ್ ಇರಬಾರ್ದು. ಸೊ ನಾವು ಮಂಗಳೂರಲ್ಲಿ ಹೇಗೆ ಮಾಡ್ತೇವೋ ಈ CA ಆದ ಫ್ಯಾಕಲ್ಟೀಸ್ ಆರ್ ಈಗ ಒಂದು ಲಾ ಸಬ್ಜೆಕ್ಟ್ ಅಂತ ಇದೆ, ಆ ಲಾ ಸಬ್ಜೆಕ್ಟ್ ಅಲ್ಲಿ ನಾವು ಆದಷ್ಟು LLB ಆದವರನ್ನು ತಗೊಳ್ಳೋದು. ಸೇಮ್ ಪ್ರೊಸೀಜರ್ ಇಸ್ ಫಾಲೋಡ್ ಇನ್ ಉಡುಪಿ. ಸೊ ದಿ ಪ್ಯಾಟರ್ನ್ ದಟ್ ವಿ ಫಾಲೋ ಇನ್ ಮ್ಯಾಂಗ್ಳೂರ್, ದಿ ಟೈಪ್ ಆಫ್ ಟ್ರೈನಿಂಗ್, ಮಾಕ್ ಟೆಸ್ಟ್ ಇರಬಹುದು, ಟ್ರೈನಿಂಗ್ ಇರಬಹುದು, ದಿ ಟೈಪ್ ಆಫ್ ಫ್ಯಾಕಲ್ಟೀಸ್ ವಿ ಗೆಟ್ ಟು ದಿ ಕ್ಲಾಸ್, ಅದು ಉಡುಪಿ, ಮಂಗಳೂರು ಮತ್ತೆ ಬೆಂಗಳೂರಲ್ಲಿ ಸ್ಟ್ಯಾಂಡರ್ಡ್ ಆಗಿದೆ. ಓಕೆ,
ಅಂತ ಹೇಳಿದ್ರೆ ಮೂರು ಸಂಸ್ಥೆಗಳಲ್ಲೂ ಕೂಡ ನೀವು ಸ್ಟ್ಯಾಂಡರ್ಡ್ ಆಗಿರುವಂತಹ ಒಂದು ಎಜುಕೇಶನ್ಸ್ ಅನ್ನೇ ಕೊಡ್ತಾ ಇರುವಂತದ್ದು. ಓಕೆ, ಎಸ್ ರಮ್ಯಾ ಅವ್ರ ಹತ್ರ ನಾನು ಬರೋದಾದ್ರೆ, ನಿಮಗೆ ಈ ಒಂದು CA ಫೌಂಡೇಶನ್ ಅನ್ನ ನಾನು ಕಲಿಬೇಕು, BCom ಜೊತೆಗೆ ನಾನು ಮಾಡಬೇಕು ಅಂತ ನಿಮಗೆ ಮೊದಲು ಹೇಳ್ದಂತವ್ರು ಯಾರು, ಅಥವಾ ನೀವು ಹೇಗೆ ಇದಕ್ಕೆ ಇನ್ಸ್ಪಿರೇಷನ್ ಯಾರು ನಿಮಗೆ? ಫಸ್ಟ್ ಈಗ 10th ಆದ್ಮೇಲೆ ಎಲ್ಲರಿಗೆ 3 ಚಾಯ್ಸ್ ಇರ್ತದೆ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ. ಆರ್ಟ್ಸ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಯಾಕಂದ್ರೆ ಆರ್ಟ್ಸ್ ಏನಂದ್ರೆ ಅದರಲ್ಲಿ ಬರೀಲಿಕ್ಕೆ ವಿಪರೀತ ಇರ್ತದೆ. ಆಮೇಲೆ ಅದಕ್ಕೆ ಅಂದ್ರೆ ನನ್ಗೆ ಅಷ್ಟೊಂದು ಫಾಸ್ಟ್ ಅಂದ್ರೆ ಅಷ್ಟು ಬರೆಯೋಷ್ಟು ಟೈಮ್ ಎಲ್ಲ ಇಲ್ಲ. ಮತ್ತೆ ನಂಗೆ ಆರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಸೈನ್ಸ್ ಏನಂದ್ರೆ ನಂಗೆ ಸೈನ್ಸ್ ಅಲ್ಲೂ ಕೂಡ ಅಂದ್ರೆ ಏನಂದ್ರೆ ಎಲ್ರೂ ಕೂಡ ಸೈನ್ಸೇ ತಗೋತಾರೆ ಹೆಚ್ಚಿನವರು. ಅಂದ್ರೆ ನಮ್ದೊಂದು 10 ಜನದ ಫ್ರೆಂಡ್ಸ್ ಇದ್ರು, ಅದರಲ್ಲಿ ಒಂದು 7 ಜನ ಸೈನ್ಸೇ ತಗೊಂಡವರು. ಎಲ್ರು ಮಾಡುದನ್ನು ನಾವು ಮಾಡುದು ಏನು, ಅದಕ್ಕೆ ನಂಗೆ ಸ್ಪೆಷಲ್ ಆಗ CA ಬಗ್ಗೆ ಅಷ್ಟು ಐಡಿಯಾಸೇ ಇರ್ಲಿಲ್ಲ ನನ್ಗೆ. ಕಾಮರ್ಸ್ ಮಾಡುವ, ಮತ್ತೆ ಕಾಮರ್ಸ್ ಅಲ್ಲಿ ತುಂಬಾ ಮ್ಯಾಥ್ಸ್ ಉಂಟು, ನಂಗೆ ಮ್ಯಾಥ್ಸ್ ಅಲ್ಲಿ ಇಷ್ಟ ಜಾಸ್ತಿ, ಹಾಗೆ ನಾನು ಕಾಮರ್ಸ್ ತಕೊಂಡೆ. ಆಮೇಲೆ ಕಾಮರ್ಸ್ ತಗೊಳ್ಳುವಾಗ ಅಲ್ಲಿ ಶಾರದಾ ಸಂಸ್ಥೆಯಲ್ಲಿ ಮಾಡ್ತಾ ಇರುವಾಗ ತ್ರಿಷಾ ಕ್ಲಾಸಸ್ ಅವರು ಬಂದಿದ್ರು. ಅವರು ಹೀಗೆ CA CS ಬಗ್ಗೆ ಎಲ್ಲ ನಮಗೆ ಆಗ ಮಾಹಿತಿ ಕೊಟ್ರು. ಮತ್ತೆ ಆಗ ಇದು ಏನು ಅಂದ್ರೆ ಮತ್ತೆ ನನ್ಗೆ ಆಗ ಮಾಡುವ ಆಗ ನಮಗೆ CPT ಅಂತ ಇತ್ತು, ಫೌಂಡೇಶನ್ ಇರ್ಲಿಲ್ಲ, ಓಲ್ಡ್ ಸಿಸ್ಟಮ್ CPT ಇತ್ತು. ಅದು PUC ಜೊತೆಗೆ ಕೋಚಿಂಗ್ ಸಹ ತ್ರಿಷಾ ಕ್ಲಾಸಸ್ ಅವರು ಕೊಡ್ತಾ ಇದ್ರು. ಆದ್ರೆ ನನ್ಗೆ ಆ ಟೈಮ್ ಅಲ್ಲಿ ಮಾಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ. PUC ಅಲ್ಲಿ ನಂಗೆ PUC ಮೇಲೆ ಫೋಕಸ್ ಮಾಡುವ ಅಂತ ಅನ್ನಿಸ್ತಾ ಇತ್ತು. ಆಗ ನಾನು ಆಗ ಮಾಡ್ಲಿಲ್ಲ. ಮತ್ತೆ ನಾನು BCom ಅಲ್ಲಿ ಮಾಡುವ ಅಂತ ಆಗಲೇ ಪ್ಲಾನ್ ಮಾಡಿದ್ದೆ, CA ಮಾಡುವ, ಆದ್ರೆ PUC ಜೊತೆ ಬೇಡ CPT, BCom ಅಲ್ಲಿ ನಾನು CPT ತಗೋವ ಅಂತ. ಆಮೇಲೆ PUC ಕಾಮರ್ಸ್ ಮುಗೀತು. ಆಮೇಲೆ BCom ಬರುವಾಗ ಗೊತ್ತಾಯ್ತು CPT ಯಾರು ಮುಂಚೆ 2017 ಮುಂಚೆ ರಿಜಿಸ್ಟರ್ ಮಾಡಿದ್ರು ಅವರಿಗೆ ಮಾತ್ರ, ಅದಕ್ಕಿಂತ ಆಮೇಲೆ ಅವರು ಫೌಂಡೇಶನ್ ರಿಜಿಸ್ಟರ್ ಮಾಡ್ಬೇಕು, ನ್ಯೂ ಸಿಸ್ಟಮ್ ಅಂತ. ಹಾಗಾದ್ರೆ ಫೌಂಡೇಶನ್ ಆಗ ಹೇಳಿದ್ರು ತ್ರಿಷಾ ಕ್ಲಾಸಸ್ ಪುನಃ ನಮಗೆಲ್ಲ ಬಂದ್ ಹೇಳಿದ್ರು ಏನ್ ಡಿಫ್ರೆನ್ಸ್ ಫೌಂಡೇಶನ್, 200 ಮಾರ್ಕ್ CPT ಇಂದೀಗ 400 ಮಾರ್ಕ್ ಫೌಂಡೇಶನ್, 2 ಸಬ್ಜೆಕ್ಟಿವ್ 2 ಪ್ರಿಸ್ಕ್ರಿಪ್ಟಿವ್ ಅಂತಲ್ಲ. ಮತ್ತೆ ಫೌಂಡೇಶನ್ ಅಂದ್ರೆ ತೊಂದ್ರೆ ಇಲ್ಲ, ಫೌಂಡೇಶನ್ ಅಂದ್ರೆ ಫೌಂಡೇಶನ್ ಕೊಟ್ಟವರಿಗೆ ಇನ್ನು ಇಂಟರ್ಮೀಡಿಯೇಟ್ ಇನ್ನು ಸುಲಭ ಆಗುದು. ಯಾಕಂದ್ರೆ ಅಲ್ಲಿ ಫೌಂಡೇಶನ್ ಅಲ್ಲಿ ಸಹ ಲಾ ಬರೀಲಿಕ್ಕೆ, ಇಂಟರ್ಮೀಡಿಯೇಟ್ ಅಲ್ಲಿ ಸಹ ಲಾ ಬರೀಲಿಕ್ಕೆ, ಮುಂಚೆ CPT ಏನಂದ್ರೆ ಟಿಕ್ ಹೊಡಿಲಿಕ್ಕೆ. ಕೆಲವರು ಏನಾಗ್ತದೆ ಲಕ್ಕಲ್ಲೂ ಕೆಲವರು ಪಾಸ್ ಆಗ್ತಾ ಇದ್ರು, ಆದ್ರೆ ಫೌಂಡೇಶನ್ ಹಾಗಲ್ಲ, ಲಕ್ ಬೇಕು, ಆದ್ರೆ ಇಲ್ಲಿ ನಮ್ದು ಎಂತ ಹಾರ್ಡ್ ವರ್ಕ್ ಇನ್ನು ಜಾಸ್ತಿ ಇಲ್ಲಿ. ಹಾಗೆ ಫೌಂಡೇಶನ್ BCom ಜೊತೆ ಮಾಡಿ ಈಗ ಫೌಂಡೇಶನ್ 1 ಇಯರ್ ಮುಗಿಯುವಾಗ ಫಸ್ಟ್ ಇಯರ್ BCom ಸಹ ಮುಗೀತು. ಈಗ ಸೆಕೆಂಡ್ ಇಯರ್ BCom ಮತ್ತೆ ಇನ್ನು ಇಂಟರ್ಮೀಡಿಯೇಟ್. ಓಕೆ, ಎಸ್, ಇನ್ನಷ್ಟು ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಯಾವ ರೀತಿಯಾದಂತಹ ಒಂದು ತ್ರಿಷಾ ಕ್ಲಾಸಸ್ ಅಲ್ಲಿ ಏನೇನಿದೆ, ಜೊತೆಗೆ ಇದರ ಪ್ರಯೋಜನಗಳೇನು, ತ್ರಿಷಾ ಕ್ಲಾಸಸ್ ಮಾತ್ರ ಅಲ್ಲ, ತ್ರಿಷಾ ಕಾಲೇಜ್ ಕೂಡ ಇವಾಗ ಪ್ರಾರಂಭವಾಗಿರುವಂತದ್ದು, ಇದರಲ್ಲಿ ಯಾವ ರೀತಿಯಾದಂತಹ ಸಬ್ಜೆಕ್ಟ್ಗಳಿದೆ ಅನ್ನೋದರ ಕುರಿತು ಮಾತಾಡ್ತಾ ಇದ್ವಿ. ಎಸ್ ಸರ್, ಇವಾಗ ಏನು ಗುರುವಿಗೆ ಏನು ವಿದ್ಯಾರ್ಥಿಗಳು ಶರಣಾದ್ರೆ ಆ ಒಂದು ಸಂಸ್ಥೆ ಉತ್ತಮವಾಗಿ ನಡೆಯುತ್ತೆ ಅನ್ನುವಂತಹ ಒಂದು ಮಾತಿದೆ. ಇಲ್ಲಿ ವಿದ್ಯಾರ್ಥಿಗಳ ಒಂದು ಸಪೋರ್ಟ್ ಹೇಗಿದೆ, ತ್ರಿಷಾ ಕ್ಲಾಸಸ್ ಆಗಿರ್ಬೋದು ಅಥವಾ ತ್ರಿಷಾ ಕಾಲೇಜ್ ಆಗಿರ್ಬೋದು, ಹೇಗಿದೆ ಅಂತ ತಿಳಿಸಿ. ನಮ್ಮ ತ್ರಿಷಾ ಕ್ಲಾಸಸ್ಸಿನ ವಿದ್ಯಾರ್ಥಿ ಆಗ್ಲಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗ್ಲಿ, ಅವರಿಗೆ ನಮ್ಮ ಒಂದು ಸಂಸ್ಥೆ ಬಗ್ಗೆ ಒಂದು ಭಾರಿ ಹೆಮ್ಮೆ ಇದೆ. ಯಾಕಂದ್ರೆ ಒಂದು 2 ದಿನ ಮುಂಚೆ ಇದು CA ರಿಸಲ್ಟ್ ಬಂದಾಗ ನಮ್ಮ ಒಂದು ಇಬ್ರು 2016 ಬ್ಯಾಚ್ ಸ್ಟೂಡೆಂಟ್ಸ್ನವರು ಅವರೊಂದು CA ನಾವು ಪಾಸ್ ಆಗಿದ್ದೇವೆ ಅಂತ ಬಂದು ಒಂದು ಸ್ವೀಟ್ಸ್ ಹಂಚಿದ್ರು. ನಾನೀಗ ಸ್ವೀಟ್ಸ್ ಹಂಚಿದ ಕೇಳುದಲ್ಲ, ಆದ್ರೆ ಆ ಒಂದು ಹೆಮ್ಮೆ ಅವರಿಗೆ, ಆ ಒಂದು ಪ್ರೌಡ್ ಫೀಲಿಂಗ್, ಆ ಒಂದು ಡೆಡಿಕೇಶನ್ ಅಲ್ಲಿ ನಮ್ಮ ಫ್ಯಾಕಲ್ಟೀಸ್ ಕಲಿಸಿದ್ದು, ಅದು ಅವರಿಗೆ ಅವರು ಯಾವತ್ತಿಗೂ ಅದು ಮರಿಲಿಕ್ಕಿಲ್ಲ. ಅದು ಒಂದದು. ಇನ್ನೊಂದೆಂತ ಹೇಳಿದ್ರೆ, ನಮ್ಮ ಕಾಲೇಜಿದು ಏನಾದ್ರೂ ಇರ್ಬೋದು, ಕ್ಲಾಸಸ್ ಇದು ಏನಾದ್ರೂ ಇರ್ಬೋದು, ಅವರ್ ಸ್ಟೂಡೆಂಟ್ಸ್ ಆರ್ ಆಲ್ವೇಸ್ ದೇರ್ ಫಾರ್ ಅಸ್, ದೇ ಆರ್ ವೆರಿ ಸಪೋರ್ಟಿವ್. ಈಗ ನಮ್ದು ಇವತ್ತು ಒಂದು ಕಲ್ಚರಲ್ ಡೇ ಇತ್ತು ಕಾಲೇಜಿದು. ಆ ಕಲ್ಚರಲ್ ಡೇ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಒಂದು ಆರ್ಗನೈಸ್ ಮಾಡುವಂತ ಒಂದು ಇವೆಂಟ್, ಅದು ಎಷ್ಟು ಚಂದ ಮಾಡಿ ಆರ್ಗನೈಸ್ ಮಾಡಿದಾರೆ ಅಂದ್ರೆ ಭಾರಿ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿದ್ರು.
ಸೊ ಸ್ಟೂಡೆಂಟ್ಸ್ ಕಡೆಯಿಂದ ಸಪೋರ್ಟ್ ಇರ್ಬೋದು, ಅದರಲ್ಲಿ ನಮಗೆ ಏನೂ ಇದಿಲ್ಲ. ನಮ್ಮ ಸ್ಟೂಡೆಂಟ್ಸ್, ವಿ ಗೆಟ್ ಗುಡ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ವೆಲ್ ಬಿಹೇವ್ಡ್, ವೆಲ್ ಡಿಸಿಪ್ಲಿನ್ಡ್, ಆ್ಯಂಡ್ ಅವ್ರಿಗೆ ಸಹ ನಮ್ಮ ಈ ಸಂಸ್ಥೆ ಬಗ್ಗೆ ಭಾರಿ ಹೆಮ್ಮೆ ಇದೆ. ಈ ಒಂದು ವಿದ್ಯಾರ್ಥಿಗಳ ಜೊತೆ ಗುರುಗಳು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಇನ್ನು ಉತ್ತಮ ಅಂತಾನೆ ಹೇಳ್ಬಹುದು. ಓಕೆ, ಹಾಗಾದ್ರೆ ಫ್ಯಾಕಲ್ಟಿ ಬಗ್ಗೆ ಏನ್ ಹೇಳ್ತೀರಾ? ಸೊ ಹೇಗಿದೆ ಫ್ಯಾಕಲ್ಟಿ ವ್ಯವಸ್ಥೆ, ಹೇಗಿದೆ ತ್ರಿಷಾ ಕ್ಲಾಸಸ್ ಅಲ್ಲಿ ಅಂತ ತಿಳಿಸಿ. ಈಗ ನಮ್ಮ ತ್ರಿಷಾ ಕ್ಲಾಸಸ್ ಅಲ್ಲಿ ಅದು ಪ್ರೊಫೆಷನಲ್ ಕೋರ್ಸ್ ಆದ ಕಾರಣ ನಮ್ಮಲ್ಲಿ ಇನ್ ಹೌಸ್ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ, ಔಟ್ ಸ್ಟೇಷನ್ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ. ಬಟ್ ನಾವು ಈ ಇನ್ ಮೆಜಾರಿಟಿ ಆಫ್ ದೀಸ್ ಕೇಸಸ್ ಫ್ಯಾಕಲ್ಟೀಸ್ ಆರ್ ಈದರ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆರ್ ಕಂಪನಿ ಸೆಕ್ರೆಟರೀಸ್ ಆರ್ ಲಾ ಸಬ್ಜೆಕ್ಟಿಗೆ ಕಲಿಯುವಂತದಿದ್ರೆ LLBs. ಈಗ ಸ್ವಲ್ಪ ಇಂಟರ್ ಲೆವೆಲ್ ಅಲ್ಲಿ ಇರ್ಬೋದು, ಫೈನಲ್ ಲೆವೆಲ್ ಅಲ್ಲಿ ಇರ್ಬೋದು. ವಿ ಗೆಟ್ ಗುಡ್ ಫ್ಯಾಕಲ್ಟೀಸ್ ಫ್ರಮ್ ಬ್ಯಾಂಗ್ಳೂರ್, ಮುಂಬೈ ಆಲ್ಸೋ ಫಾರ್ ದಿ ಬೆನಿಫಿಟ್ ಆಫ್ ಅವರ್ ಸ್ಟೂಡೆಂಟ್ಸ್. ಮತ್ತೆ ನಮ್ದು ತ್ರಿಷಾ ಕ್ಲಾಸಸ್ ಇದು ಬೆಂಗಳೂರಲ್ಲಿ ಒಂದು K2 ಲರ್ನಿಂಗ್ ಅಂತ ಒಂದು ಫರ್ಮ್ ಇದೆ. ನಮ್ಮ ಹಾಗೆ ಅವರು CA ಎಜುಕೇಶನ್ ಅಲ್ಲಿ ಪಯೋನಿಯರ್. ಅಲ್ಲಿ ನಮ್ಮ K2 ಲರ್ನಿಂಗ್ ಟೈಅಪ್ ಇಂದ ನಮಗೆ ಒಂದು ಫ್ಯಾಕಲ್ಟಿ ನೆಟ್ವರ್ಕ್ ಒಳ್ಳೆ ಕ್ರಿಯೇಟ್ ಆಗಿದೆ. ಸೊ ನಮ್ಮಲ್ಲಿ ತ್ರಿಷಾ ಕ್ಲಾಸಸ್ ಅಲ್ಲಿ ಬರುವಂತ ಫ್ಯಾಕಲ್ಟೀಸ್ ಮೆಜಾರಿಟಿ ಆಫ್ ದೆಮ್ ಆರ್ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಸೊ ಅವರು ಅದೇ ಫೀಲ್ಡ್ ಅಲ್ಲಿ ಇದ್ದ ಕಾರಣ ನಮ್ಮ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲಿ ಸಬ್ಜೆಕ್ಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡುವಂತದ್ದು ಅವರು ಕ್ಲಾಸ್ ರೂಮ್ ಡೆಲಿವರಿ ಮಾಡ್ತಾರೆ. ಸೊ ದಟ್ ಈಸ್ ಹೌ ವಿ ಡೂ ಇಟ್ ಇನ್ ತ್ರಿಷಾ ಕ್ಲಾಸಸ್. ಓಕೆ, ಎಸ್ ರಮ್ಯಾ ಅವರೇ, ನಿಮ್ಗೆ ಈ ಒಂದು ಶಿಕ್ಷಕ ವೃಂದದವರು ಹೇಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು? ಅವರು BComನವರು ಮತ್ತೆ ನಮ್ಮ ಫೌಂಡೇಶನ್ಗೆ ಯಾವ ಫ್ಯಾಕಲ್ಟಿ ಬರ್ತಾ ಇದ್ರು ಇಬ್ರು ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ಯಾವ ಡೌಟ್ ಇದ್ರು ನೀವು ಇದ್ರೆ ಕಾಲೇಜಲ್ಲಿ ಇದ್ರೆ ಕಾಲೇಜಲ್ಲೇ ಕೇಳಿ, ಇಲ್ಲಾದ್ರೆ ವಾಟ್ಸ್ಆಪ್ ಮಾಡಿ ಅಂತ ಅವರು. ನಮ್ಮ ಲೆಕ್ಚರರ್ಸ್ ಎಲ್ಲ ಕೂಲ್, ಅಂದ್ರೆ ಅವರು ಈಗ ಕೆಲವು ಕಾಲೇಜಲ್ಲಿ ಲೆಕ್ಚರರ್ ಅವರ ಫೋನ್ ನಂಬರ್ ಎಲ್ಲ ಕೊಡ್ಲಿಕ್ಕೆ ಎಲ್ಲ ಕೇಳೋದಿಲ್ಲ. ಆದ್ರೆ ಇಲ್ಲಿ ಹಾಗೆಲ್ಲ ನಮ್ಗೆ ಸ್ಟೂಡೆಂಟ್ಸ್ ಮತ್ತೆ ಲೆಕ್ಚರರ್ ವಾಟ್ಸ್ಆಪ್ ಗ್ರೂಪ್ ಸಹ ಉಂಟು. ಮತ್ತೆ ಏನ್ ಡೌಟ್ ಇದ್ರು ಕೇಳ್ಬೋದು, ಅವರು ರಿಪ್ಲೈ ಸಹ ಮಾಡ್ತಾರೆ. ಅಂದ್ರೆ ಒಂದು ಪಿಕ್ ಕಳಿಸಿ ಮತ್ತೆ ಡೌಟ್ ಇದು ರಿಪ್ಲೈ ಮಾಡಿ ಮಾಡ್ತಾರೆ, ಅವರು ಕ್ಲಿಯರ್ ಮಾಡ್ತಾರೆ ನಮ್ಮ ಡೌಟ್ಸ್ ಸಹ. ಮತ್ತೆ ಕಾಲೇಜಲ್ಲಿ ಸಹ ಡೌಟ್ಸ್ ಎಲ್ಲ ಏನಿದ್ರು ಕ್ಲಿಯರ್ ಮಾಡ್ತಾರೆ. ಅರ್ಥ ಆಗ್ಲಿಲ್ಲ ಆದ್ರೆ ಇನ್ನೊಮ್ಮೆ ಕೇಳಿ, ಎಷ್ಟು ಸಲ ಬೇಕಾದ್ರೂ ಕೇಳಿ, ನಾವಿದ್ದೇವೆ ಹೇಳಲಿಕ್ಕೆ. ಅರ್ಥ ಆಗ್ಲಿಲ್ಲ ಅಂತ ಪ್ರಶ್ನೆನೇ ಇಲ್ಲ, ನಾವಿಲ್ಲ. ಓಕೆ, ಇವಾಗ ಏನು CA ಎಕ್ಸಾಮ್ಸ್ ಹತ್ರ ಬಂತು, CA ಎಕ್ಸಾಮ್ಸ್ ನಿಮ್ಗೆ ಹಾಲ್ ಟಿಕೆಟ್ ಕೂಡ ಸಿಕ್ಕಾಯ್ತು ನಿಮ್ ಕೈಗೆ, ಎಕ್ಸಾಮ್ ದಿನ ಕೂಡ ಬಂತು. ಸೊ ಫಿಯರ್, ಭಯ ಅನ್ನುವಂಥದ್ದು ಏನಾದ್ರೂ ಇತ್ತಾ ಎಕ್ಸಾಮ್? ಭಯ ಇತ್ತು. ಅಂದ್ರೆ ಭಯ ಏನಂದ್ರೆ ಫಸ್ಟ್ ಟೈಮ್ ಅಂದ್ರೆ ನಮ್ಮ ಜೊತೆ ತುಂಬಾ ಜನ ಅಂದ್ರೆ CPT ಅವರು ಬಾಕಿ ಅವ್ರು ಸಹ ತುಂಬಾ ಹೇಳ್ತಾ ಇದ್ರು CA ಎಕ್ಸಾಮ್ಸ್ ಕಷ್ಟ, ಫಸ್ಟ್ ಅಲ್ಲಿಯೇ ನಾವು ಔಟ್ ಆಗಿ ಹೋದ್ರೆ ಫೇಲ್ ಆದ್ರೆ ಏನು ಅಂತ. ಅಂದ್ರೆ ಇದು CA ಎಕ್ಸಾಮ್ಸ್ ತುಂಬಾ ಕಷ್ಟ. ಫ್ರೆಂಡ್ಸ್ ಅದು ಬಾಕಿ ಅಂದ್ರೆ ಗುರ್ತದವರೆಲ್ಲ ಹೇಳ್ತಾ ಇದ್ರು ತುಂಬಾ ಕಷ್ಟ ಫೌಂಡೇಶನ್ ಹೇಗೆ. ಅದು ಸಹ ಈಗ ಏನಂದ್ರೆ ಇದು ICI ಇಂದ ಇದು 3ನೇದು ಪರೀಕ್ಷೆ. May 18 ಇತ್ತು, November 18 ಇತ್ತು, ಇದು May 19. ಅಂದ್ರೆ ನಮಗೆ ರೆಫರ್ ಮಾಡ್ಲಿಕ್ಕೆ ತುಂಬಾ ಕ್ವೆಶನ್ ಪೇಪರ್ಸ್ ಇಲ್ಲ, ಹೋದ 2 ಕ್ವೆಶನ್ ಪೇಪರ್ ಮಾತ್ರ. ಅಂದ್ರೆ ಅದು 2 ಮೇಲೆ ನಾವು ಪ್ರಿಪರೇಷನ್ ಸಹ ಮಾಡ್ಬೇಕು. ಅಂದ್ರೆ ಫಿಯರ್ ತುಂಬಾ ಇತ್ತು, ಎಕ್ಸಾಮ್ ಕಷ್ಟ ಬಂದ್ರೆ ಏನು ಅಂತ. ಅಂದ್ರೆ ಪ್ರೀವಿಯಸ್ ನವೆಂಬರ್ ಎಕ್ಸಾಮ್ಸ್ ಸುಲಭ ಇತ್ತು, ಅದಕ್ಕಿಂತ ಮುಂಚೆದು ಸಹ ಸುಲಭ ಇತ್ತು. ಅಂದ್ರೆ ಸುಲಭ ಅಂದ್ರೆ ನಮ್ಮ ICI ಮೆಟೀರಿಯಲ್ ಉಂಟಲ್ಲ, ಆ ಇಲಸ್ಟ್ರೇಷನ್ ಸಿಮಿಲರ್ ಸಮ್ಸ್ ಇತ್ತು. ಹಾಗೇನೆ ಸಿಮಿಲರ್ ಬಂದ್ರೆ ಓಕೆ, ಇಲ್ಲಾದ್ರೆ ಬೇರೆ ಏನಾದ್ರೂ ಔಟ್ಸೈಡ್ ಇಂದ ಕೇಳಿದ್ರೆ ಏನ್ ಮಾಡುದು ಅಂತ ಹಾಗೆ ಕಷ್ಟ ಇತ್ತು. ಆದ್ರೆ ನಮಗೆ ತ್ರಿಷಾ ಕ್ಲಾಸಸ್ ಅಲ್ಲಿ ಏನು ಅಂದ್ರೆ ICI ಮೆಟೀರಿಯಲ್ ನಮಗೆ ಅದರಿಂದ ಫುಲ್ ಕಲಿಸ್ತಾರೆ, ಆಬ್ವಿಯಸ್ಲಿ ಅದರಲ್ಲಿ ತೊರೋ ಮಾಡಿಸ್ತಾರೆ. ಆಮೇಲೆ ಬೇರೆ ಸಹ ಅಂದ್ರೆ ಬೇರೆ ರೀತಿಯ ಕ್ವೆಶನ್ಸ್, ಟ್ವಿಸ್ಟೆಡ್ ಕ್ವೆಶನ್ಸ್. ಅಂದ್ರೆ ICI ಇಂದ ನಾವು ಸಿಂಪಲ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಕಲಿಯೋದು ಒಂದು, ಅಲ್ಲಿ ಕ್ವೆಶನ್ ಪೇಪರ್ ನೋಡುವಾಗ ಅಲ್ಲಿರೋ ಕ್ವೆಶನ್ಸೇ ಬೇರೆ ಇರ್ತದೆ. ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಇದು ಯಾವ ಲೋಕದಿಂದ ಬಂದಿದೆ ಕ್ವೆಶನ್ ಅಂತ ಸಹ ಆಗ್ತದೆ. ಎಸ್ಪೆಷಲಿ ಫಸ್ಟ್ ಇದು ಮ್ಯಾಥ್ಸ್ ಅಲ್ಲಿ ನನ್ಗೆ 100 ಕ್ವೆಶನ್ಸ್ ಇರ್ತದಲ್ಲ, ಅದರಲ್ಲಿ ಫಸ್ಟ್ 20 ಕ್ವೆಶನ್ಸ್ ಬಹಳ ಕಷ್ಟ ಇತ್ತು. ಅದು ಬೇಕಂತಲೇ ಅವ್ರು ಕೊಡೋದು. ಅಂದ್ರೆ ಫಸ್ಟಿಗೆ ನಮಗೆ ಅಲ್ಲಿ ಅರ್ಧ ಗಂಟೆ ಹೋಗ್ತದೆ, ಅಂದ್ರೆ ನೆಕ್ಸ್ಟ್ ಅಂದ್ರೆ ಗೊತ್ತಿಲ್ಲ ನೆಕ್ಸ್ಟ್ ಗೆ ಹೋಗ್ಬೇಕು. ತುಂಬಾ ಜನ ಏನಾಗ್ತದೆ ಅಂದ್ರೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ಆಗ ಇರುದು 2 hours, ಅದರಲ್ಲಿ 100 ಕ್ವೆಶನ್ಸ್ ಅಲ್ಲಿ 50-60 ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಸಹ ಬೇಕು.
ಟೈಮ್ ಮ್ಯಾನೇಜ್ಮೆಂಟ್ ಬೇಕು, ಜೊತೆಗೆ ಎಕ್ಸಾಮ್ ದಿನ ಏನು ಎಸ್ಪೆಷಲಿ ಇದು ಯಾವ್ದಕ್ಕೆ ನಾವು ಬಬಲ್ ಮಾಡ್ಬೇಕು, ಆಬ್ಜೆಕ್ಟಿವ್ ಕ್ವೆಶನ್ಸ್, ಆಬ್ಜೆಕ್ಟಿವ್ ಪೇಪರ್ಸ್ ಇರ್ತದಲ್ಲ, ಅಂದ್ರೆ ಮ್ಯಾಥ್ಸ್, ಸ್ಟಾಟ್, ಎಲ್ಲಾರ್ ಮತ್ತೆ BCK ಅಂಡ್ ಇಕನಾಮಿಕ್ಸ್. ಈ ಪೇಪರ್ ಅಲ್ಲಿ ಏನಂದ್ರೆ ನಮಗೆ ಸ್ಪೀಡ್ 100 ಕ್ವೆಶನ್ಸ್ ಇರ್ತದಲ್ಲ, ಅದು ಕ್ವೆಶನ್ಸ್ ಎಲ್ಲ ಸಿಂಪಲ್ ಇರೋದಿಲ್ಲ. ಅದಕ್ಕೆ ನಮಗೆ ಟ್ಯಾಕ್ಟಿಕ್ಸ್, ಟ್ರಿಕ್ಸ್ ಬೇಕು, ಅದು ಹೇಗೆ ಬೇಗ ಮಾಡೋದು ಅಂತ. ಅಂದ್ರೆ 1 minute ಪರ್ 1 ಕ್ವೆಶನ್ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಲಿಲ್ಲ ಆದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಮಾಡ್ಬೇಕು. ಅಂದ್ರೆ ICI ಅಂದ್ರೆ ಎಲ್ಲ 100 ಕಷ್ಟ ಇರಲ್ಲ, ಕೆಲವು ಕಷ್ಟ ಇರ್ತದೆ. ಒಂದು ಅಟ್ಲೀಸ್ಟ್ ಒಂದು 20-30% ಕ್ವೆಶನ್ಸ್ ಮೀಡಿಯಂ, ಒಂದು 10% ಕ್ವೆಶನ್ಸ್ ಈಸಿದು ಇರ್ತದೆ. ಅದೇನಾಗ್ತದೆ, ಯೂಶುವಲಿ ಅದು ಆ ಟೈಪ್ ಈಸಿ ಕ್ವೆಶನ್ಸ್ ಲಾಸ್ಟ್ ಅಲ್ಲಿ ಕೊಡ್ತಾರೆ, ಕಷ್ಟದ ಕ್ವೆಶನ್ ಫಸ್ಟ್ ಅಲ್ಲಿ ಇರ್ತದೆ. ಅದರಲ್ಲಿ ತುಂಬಾ ಜನರಿಗೆ ಏನಂದ್ರೆ ಟೈಮ್ ಹೋಗ್ತದೆ, ಫಸ್ಟ್ ಅಲ್ಲಿ ಹಾಗೆ ಮಾಡಿ ಈಸಿದ್ ಕ್ವೆಶನ್ಸ್ ಅವರಿಂದ ಮಿಸ್ ಆಗ್ತದೆ, ಹಾಗೆ ಎಲ್ಲ ಆಗ್ತದೆ. ಅದು ನಾವು ಅದೇನಂದ್ರೆ ಈ ತರ ಮಾಕ್ ಟೆಸ್ಟ್ ಕೊಟ್ರೇನೆ ಅದು ನಮಗೆ ಗೊತ್ತಾಗೋದು. ಕೆಲವರು ಮಾಕ್ ಟೆಸ್ಟ್ ಕೊಡಲ್ಲ, ಡೈರೆಕ್ಟ್ಲಿ ಹೋಗಿ ಎಕ್ಸಾಮ್, ಆಗ ಅವರಿಗೆ ಅಲ್ಲಿ ಏನ್ ಮಾಡುದು ಅಂತ ಗೊತ್ತಾಗಲ್ಲ, ಆಮೇಲೆ ಪ್ರಾಬ್ಲಮ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಎಸ್. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ, ಅಂದ್ರೆ ಈ ಒಂದು ಎಕ್ಸಾಮ್ ಅಲ್ಲಿ ಭಯ ಪಡುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇಲ್ಲ ಸಾಕು ಒಂದೇ ಸಬ್ಜೆಕ್ಟ್ ನಾವು ಓದಿದ್ರೆ ಸಾಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನು ಅಂತ ತಿಳಿಸಿ. ಏನಂದ್ರೆ ಭಯ ಪಡ್ಲಿಕ್ಕೆ ಏನಿಲ್ಲ, ಸುಲಭ ಇದೆ. ಅಂದ್ರೆ ಫೌಂಡೇಶನ್ ನಾವು PUC ಅಲ್ಲಿಯೇ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್, ಎಕ್ಸೆಪ್ಟ್ ಅಂದ್ರೆ ನಾವು 2 ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟೆನ್ಸಿ ಎಲ್ರಿಗೂ ಕಂಪಲ್ಸರಿ, ಸ್ಟೇಟ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಕಾಮರ್ಸ್. ಬಾಕಿದು ಆಪ್ಷನ್ ಉಂಟು ತುಂಬಾ, ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಇಕನಾಮಿಕ್ಸ್ ಎಲ್ಲ. ಅಂದ್ರೆ 2 ಸಬ್ಜೆಕ್ಟ್ ಅವ್ರು ತಕ್ಕೋತಾರೆ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಅವರಿಗೆ ಹೊಸತಿರ್ತದೆ. ಈಗ ನನಗೆ ಇಕನಾಮಿಕ್ಸ್ ಹೊಸತಿತ್ತು, ಹಾಗೆ ಅದಕ್ಕೆ ನಾನು ಜಾಸ್ತಿ ಎಫರ್ಟ್ಸ್ ಹಾಕಿದೆ. ಹಾಗೆ ನಮಗೆ ಯಾವ ಸಬ್ಜೆಕ್ಟ್ ಹೊಸತುಂಟು ಅದಕ್ಕೆ ನಾವು ಎಫರ್ಟ್ಸ್, ಮತ್ತೆ ಲಾ ಎಲ್ರಿಗೂ ಹೊಸತಿರುತ್ತೆ, ಅಕೌಂಟ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್, ಸ್ವಲ್ಪ ಆಚೆ ಈಚೆ ಆಗ್ತದೆ. PUC ಅಲ್ಲಿ ಮಾಡುವವರಿಗೆ ಸಹ ಆಲ್ಮೋಸ್ಟ್ ಸಿಮಿಲರ್ ಪೋರ್ಷನ್, BCom ಅಲ್ಲಿ ಸಹ ಆಲ್ಮೋಸ್ಟ್ ಸೇಮ್ ರಿಪೀಟ್ ಆಗ್ತದೆ ನಮಗೆ ಫಸ್ಟ್ ಇಯರ್ ಅಲ್ಲಿ. ಅದು ಒಟ್ಟಿಗೆ ಮಾಡೋದ್ರಿಂದ ಅದು ಸುಲಭ ಆಗ್ತದೆ ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟ್ ನಮ್ಮ ಕೋರ್ ಸಬ್ಜೆಕ್ಟ್ ಬಿಟ್ಟು ಒಂದು ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಂಡವರಿಗೆ ಕೆಲವೊಮ್ಮೆ 2 ಸಬ್ಜೆಕ್ಟ್ ಹೊಸತಿರ್ಬೋದು, ಅದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಅಂತ ಹೇಳಿದ್ರೆ ಗೊತ್ತಿಲ್ಲದಿರುವಂತಹ ಸಬ್ಜೆಕ್ಟ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಅಂಕಗಳನ್ನ ತೆಗೆಯೋದು ತುಂಬಾ ಸುಲಭ ಅಂತ ಹೇಳ್ತೀರಾ. ಓಕೆ, ಕೊನೆಯದಾಗಿ ನೀವೇನ್ ಹೇಳ್ತೀರಾ ಸರ್ ವಿದ್ಯಾರ್ಥಿಗಳಿಗಾಗಿ? ನಾನು ನಮ್ಮ ಎಲ್ಲ ವಿದ್ಯಾರ್ಥಿಗೆ ಫಸ್ಟ್ ಅವ್ರು ನಾವೇನೋ ಓರಿಯೆಂಟೇಶನ್ ಏನ್ ಮಾಡ್ತೇವೋ ಅವರಿಗೆ ನಾವು ಒಂದೇ ಮಾತು ಹೇಳುದೇನಂದ್ರೆ, ಈ ನಿಮ್ಮ ಲೈಫ್ ಇದು ಈ ನೆಕ್ಸ್ಟ್ ಒಂದು 5-6 ಇಯರ್ಸ್ ಇದೆ ಅಲ್ಲ, ನಿಮ್ಗೆ 2 ಆಪ್ಷನ್ ಇದೆ. ಯು ವರ್ಕ್ ಹಾರ್ಡ್ ಇನ್ ದಿಸ್ 5-6 ಇಯರ್ಸ್ ಅಂಡ್ ಯು ಎಂಜಾಯ್ ಲೈಫ್ ಫಾರ್ ದಿ ನೆಕ್ಸ್ಟ್ 25-30 ಇಯರ್ಸ್, ಆರ್ ಯು ಎಂಜಾಯ್ ಇನ್ ದೀಸ್ 5-6 ಇಯರ್ಸ್ ಅಂಡ್ ದೆನ್ ಸ್ಟ್ರಗಲ್ ಇನ್ ದಿ ನೆಕ್ಸ್ಟ್ 25-30 ಇಯರ್ಸ್. ದಿ ಆಪ್ಷನ್ ಇಸ್ ಯುವರ್ಸ್ ಅಂತ. ಅದು ತುಂಬಾ ವಿದ್ಯಾರ್ಥಿಗೆ ನಾನು ನೋಡಿದ್ದೇನೆ, ಅದು ಅವರಿಗೆ ಅಪೀಲ್ ಆಗ್ತದೆ, ಅವ್ರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾನು ಈಗ ಎಂಜಾಯ್ ಮಾಡಿದ್ರೆ ನೆಕ್ಸ್ಟ್ ಒಂದು 25-30 ವರ್ಷ ನನ್ನ ಲೈಫಲ್ಲಿ ಸ್ಟ್ರಗಲೇ ಮಾಡಬೇಕು, ಒಂದದು. ಇನ್ನೊಂದು ಏನಂತ ಹೇಳಿದ್ರೆ, ಕಾಮರ್ಸ್ ಎಜುಕೇಶನ್ ಇರ್ಬೋದು, ಕಾಮರ್ಸ್ ಎಜುಕೇಶನ್ಗೆ ತುಂಬಾ ಸ್ಕೋಪ್ ಇದೆ. ನಾನು ಓನ್ಲಿ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳುದಿಲ್ಲ, ಈ ಬೇಸಿಕ್ ಎಜುಕೇಶನ್ ಒಟ್ಟಿಗೆ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಸ್ಕಿಲ್ಸ್ ಬೇಕು ಒಂದು, ಅಂಡ್ ಕಾನ್ಸ್ಟೆಂಟ್ಲಿ ವಿ ಶುಡ್ ಅಪ್ಗ್ರೇಡ್ ದೋಸ್ ಸ್ಕಿಲ್ಸ್. ಇದನ್ನು ಅವರು ಪಾಲಿಸಿದ್ರೆ ಖಂಡಿತ ಅವರು ಒಂದು ಒಳ್ಳೆ ಕರಿಯರ್ ಬಿಲ್ಡ್ ಮಾಡಬಹುದು. ಓಕೆ, ಅಂತ ಹೇಳಿದ್ರೆ ಅವರ ಒಂದು ಇಚ್ಛೆಯ ಅನುಸಾರ ಓದಿದ್ರೆ, ನಿಜವಾಗ್ಲೂ ಕಷ್ಟಪಟ್ಟು ಓದಿದ್ರೆ ಮುಂದೆ ಅವರಿಗೆ ಸುಖ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಓಕೆ, ಎಸ್. ನೀವಿಬ್ರು ಕೂಡ ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಒಂದು ಏನು ರಮ್ಯಾರಾವ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ ಆಗಿರ್ಬೋದು, ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮುಂದೆ ಹೋದ್ರೆ ಒಳ್ಳೇದು ಅಂತ ಕೂಡ ತಿಳಿಸ್ಕೊಡ್ರಿ. ಜೊತೆಗೆ ನೀವು ಹೇಗೆ ರ್ಯಾಂಕ್ ಬರೋದಕ್ಕೆ ಒಂದು ಟಿಪ್ಸ್ ಆಗಿರ್ಬೋದು ಅಥವಾ ನಿಮ್ಮ ಟೈಮ್ ಟೇಬಲ್ ನೀವು ಹೇಗೆ ಹಾಕೊಂಡ್ರಿ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಮುಂದೆ ಕೂಡ ನಿಮ್ಮ ಒಂದು ಸ್ಟಡೀಸ್ ಹೀಗೆ ಉತ್ತಮವಾಗಿ ಬೆಳೀತಾ ಹೋಗ್ಲಿ. ಜೊತೆಗೆ ನಮ್ಮ ಒಂದು V4 ಚಾನೆಲ್ ಕಡೆಯಿಂದ ಕೂಡ ನಿಮಗೆ ಆಲ್ ದ ಬೆಸ್ಟ್ ಅನ್ನ ನಾವು ಹೇಳ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಈ ಒಂದು ತ್ರಿಷಾ ಕ್ಲಾಸಸ್ ಅಲ್ಲಿ ಯಾವ ರೀತಿಯಾದಂತಹ ಕೋಚಿಂಗ್ ಇದೆ, ಜೊತೆಗೆ ತ್ರಿಷಾ ಕಾಲೇಜಲ್ಲಿ ಯಾವ ರೀತಿಯಾದಂತಹ ಸಬ್ಜೆಕ್ಟ್ಗಳಿದೆ ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಟ್ವಿ. ಜೊತೆಗೆ ಈ ಒಂದು CA ಫೌಂಡೇಶನ್ ಅಂದ್ರೆ ಏನು, ಯಾವ ಕಾರಣಕ್ಕೆ ಈ ಒಂದು CA ಫೌಂಡೇಶನ್ ಅನ್ನ ನಾವು ಕಲಿಬೇಕು, ವಿದ್ಯಾರ್ಥಿಗಳು ಇದರಲ್ಲಿ ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಕೂಡ ನಾವು ತಿಳಿಸ್ಕೊಟ್ವಿ. ಇದೇ ರೀತಿ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ನಿಮಗೆ ನೀಡ್ತಾ ಇರ್ತೀವಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.